ವಿದ್ಯುಕ್ತವಾಗಿ ಈಗ ಕಚೇರಿ ಉದ್ಘಾಟನೆ ಆಗಿದೆ. ಸವಣೂರಿನ ಶಿಲ್ಪಿ ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮಯ್ಯ ಸವಣೂರಿವರ ಒಂದು ಹಸ್ತದಲ್ಲಿ ಇವತ್ತು ಉದ್ಘಾಟನೆಗೊಂಡಂತಹ ಈ ಒಂದು ದ್ವೀಪ ಪ್ರಜ್ವಲನೆಯ ಮೂಲಕ ಮುನ್ನಡೆಯಲಿ ಸಮಾಜದ ಎಲ್ಲ ವಿವಿಧ ಸಮಾಜದ ಬಂಧುಗಳ ಸಹಕಾರದಿಂದಾಗಿ ಇವತ್ತು ಮೂರ್ತಿದಾರ ಸೇವಾ ಸಹಕಾರಿ ಸಂಘ ದೀಪ ಪ್ರಜ್ವಲನೆ ಆಗ್ತಾ ಇದೆ. ಯಾವುದೇ ಒಂದು ಪುಣ್ಯದ ಕೆಲಸವನ್ನು ಮಾಡುವಾಗ ನಾವು ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡುವುದು ಸಂಪ್ರದಾಯ. ಈಗ ದೀಪ ಪ್ರಜ್ವಲನೆಗೊಳ್ಳುತ್ತಿದೆ. ಸಹಕಾರಿ ರತ್ನ ಶ್ರೀ ಕೆ ಸೀತಾರಾಮಯ್ಯ ಇವರ ದಿವ್ಯ ಹಸ್ತದ ಮೂಲಕ ಉದ್ಘಾಟನೆಗೊಂಡಂತಹ ಈ ಕಚೇರಿ ಈಗ ಅತಿಥಿ ಗಣ್ಯರ ಸಮಕ್ಷಮದಲ್ಲಿ ದೀಪ ಪ್ರಜ್ವಲನೆಗೊಳ್ಳುತ್ತಿದೆ. 1991ರಲ್ಲಿ ಆರಂಭಗೊಂಡಂತಹ ಮೂರ್ತಿದಾರ ಸೇವಾ ಸಹಕಾರಿ ಸಂಘವು ಶ್ರೀ ವಿಜಯಕುಮಾರ್ ಸೊರಕೆಯವರ ನೇತೃತ್ವದಲ್ಲಿ 2011ರಲ್ಲಿ ಬ್ಯಾಂಕಿಂಗ್ ಸೇವೆಗೆ ಕಾರ್ಯೋನ್ಮುಖವಾಗಿ ಇವತ್ತು ಸವಣೂರಿನಲ್ಲಿ ಮೊದಲ ಶಾಖೆಯನ್ನು ಆರಂಭ ಮಾಡಿ ಸಂಘವನ್ನು ಮುನ್ನಡೆಸಿದವರು ಶ್ರೀ ಈಗ ಭದ್ರಂಗ ಕೋಶವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದವರು ಶ್ರೀ ಮೋಹನ್ ಗೌಡ ಇವರು ಸೇವೆ ಇವರಿಂದ ಗಣಕೀಕರಣ ಯುಗದಲ್ಲಿ ಗಣಕೀಕರಣಕ್ಕೆ ಬಹಳವಾದಂತಹ ಗಣಕೀಕರಣ ಸೌಲಭ್ಯವನ್ನು ಹೊಂದಿ ಇ ಸ್ಟ್ಯಾಂಪಿಂಗ್ ಉದ್ಘಾಟನೆಯನ್ನು ಇ ಸ್ಟ್ಯಾಂಪಿಂಗ್ ಸೇವೆ ನಮ್ಮ 3 ಆರಂಭವಾಗುವಂತೆ ಈ ನೂತನ ಶಾಖೆಯಲ್ಲಿ ಕೂಡ ಇರುವಂತಹ ಇ ಸ್ಟ್ಯಾಂಪಿಂಗ್ ಸೇವೆ ಅಂದರೆ ಟಸ್ಸೆ ಪೇಪರ್ ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಶ್ರೀ ನಾರಾಯಣಗೌಡ ಇಟ್ಯಡ್ಕ ಇವರ ಒಂದು ಕಟ್ಟಡದಲ್ಲಿ ನಾವು ಇವತ್ತು ಅವರ ಸಹಕಾರದಿಂದಾಗಿ ಅವರು ನಮ್ಮನ್ನು ಇವತ್ತು ಇಲ್ಲಿ ಆಹ್ವಾನಿಸಿದ ಕಾರಣ ನಾವು ಇವತ್ತೊಂದು ಇಂತಹ ಒಂದು ಸ್ಥಳದಲ್ಲಿ ಯಾವುದೇ ಬ್ಯಾಂಕಿಂಗ್ ಸೇವೆ ಇಲ್ಲದಂತಹ ಒಂದು ಸ್ಥಳ, ಈ ಒಂದು ಸ್ಥಳದಲ್ಲಿ ಇವತ್ತು ನಾವು ಮೊದಲನೆಯ ಈ ಒಂದು ಸ್ಟ್ಯಾಂಪ್ ಪೇಪರ್ ಅನ್ನು ನಮ್ಮ ಸವಣೂರಿನ ಹರಿಮೂಗರ್ನಲ್ಲಿ ಬ್ಯಾಂಕಿಂಗ್ ಸೇವೆಯನ್ನು ಆರಂಭಿಸಿ ಪ್ರಸ್ತುತ ಶಾಖೆ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಸಂಘದ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಮಾರ್ ಗಿಡೇಜಿ ಇವರು ಅತಿಥಿ ಗಣ್ಯರನ್ನು ವೇದಿಕೆಗೆ ಬ್ಯಾಂಕಿಂಗ್ ಸೇವೆಗಳಿಲ್ಲದಂತಹ ಈ ಒಂದು ಸ್ಥಳದಲ್ಲಿ ಗಜವದನ ಹೇ ರಂಬ ಮೂಷಕ ವಾಹನ ಸರ್ಪಭೂಷ ಮೂಷಕ ವಾಹನ ಸರ್ಪಭೂಷ ಸಸನಿ ನಿ ಪಪ ಮಮ ಗಗ ಸಸನಿ ಸಗಮ ಪನಿಸ ಪನಿಸ ನಿಸ ನಿಸ ಸ ಮೂಷಕ ವಾಹನ ಸರ್ಪಭೂಷ ಅಡಿಗಡಿಗೆ ನಿನ್ನನು ನೆನೆದು ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ವಂದಿಪೆವು ಶ್ರೀ ಗಣೇಶ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇ ರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇ ರಂಭ
ನಿರ್ವಹಿಸಿ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮೊಗರು ಇದರ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವಂತಹ ನಮ್ಮ ಈ ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ಸತೀಶ್ ಕುಮಾರ್ ಕಿಡಿಂಜಿ ಇವತ್ತಿನ ಈ ಸಭಾಧ್ಯಕ್ಷತೆಯೊಂದಿಗೆ ಬಂದಿರುವ ಎಲ್ಲ ಅತಿಥಿ ಗಣ್ಯರನ್ನು ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಒಂದು ಕಾಲಘಟ್ಟದಲ್ಲಿ 3.5 ದಶಕಗಳ ಹಿಂದೆ ರಾಜ್ಯ ಸರ್ಕಾರದ ದೊಡ್ಡ ಆದಾಯ ಮೂಲ ಅಂತ ಹೇಳಿದ್ರೆ ಶೇಂದಿ ಅಂಗಡಿಗಳು. ಆವಾಗ ತಮ್ಗೆಲ್ಲರಿಗೂ ಗೊತ್ತಿರಬಹುದು, ಸರ್ಕಾರ ಏಲ ಮಾಡುವುದರ ಮೂಲಕ ಶೇಂದಿ ಒಂದು ಅಂಗಡಿಗಳಿಂದ ದೊಡ್ಡ ಮಟ್ಟದ ಆದಾಯವನ್ನು ಗಳಿಸ್ತಾ ಇತ್ತು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಬಿಟ್ಟರೆ ಮೂರ್ತದಾರಿಕೆ ಮಾಡುವವರು ರಾಜ್ಯದಲ್ಲಿ ಬಹಳ ಕಡಿಮೆ ಇದ್ರು. ಈ ಸಂದರ್ಭದಲ್ಲಿ ಕಲಬೆರಕೆ ಶೇಂದಿ ಮಾರಾಟ ಆಗ್ತದೆ ಎಂಬ ಒಂದು ದೃಷ್ಟಿಯನ್ನಿಟ್ಟುಕೊಂಡು ಸರ್ಕಾರ ಏಕಾಏಕಿ ಶೇಂದಿಯನ್ನು ನಿಷೇಧ ಮಾಡಿತ್ತು. ಶೇಂದಿಯನ್ನು ನಿಷೇಧ ಮಾಡಿದಾಗ ಲಕ್ಷಾಂತರ ಮಂದಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರ್ತಿದಾರಿಕೆ ಮಾಡುವವರು ಬೀದಿ ಪಾಲಾಗುವಂತಹ ಸಂದರ್ಭ ಬಂದಾಗ ಆವಾಗಿನ ನಮ್ಮ ಕರ್ನಾಟಕ ಗಣ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಂಗಾರಪ್ಪರವರು ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡು ಮೂರುವವನೇ ಮಾರುವವ ಎಂಬ ಒಂದು ಕಾನೂನನ್ನು ಜಾರಿಗೆ ತಂದರು. ಆದರೆ ಅದನ್ನು ಯಾವ ರೀತಿ ನಾವು ವ್ಯವಸ್ಥೆ ಮಾಡಬೇಕಂತ ಹೇಳುವುದನ್ನು ಆವಾಗ ಅಷ್ಟು ಬೇಗ ತೀರ್ಮಾನ ಆಗಲಿಲ್ಲ. ಆದರೆ ನಮ್ಮ ಪ್ರಪ್ರಥಮ ಬಾರಿಗೆ ನಮ್ಮ 2 ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಆಗಿನ ನಮ್ಮ ಶಾಸಕರಾಗಿದ್ದ ವಿನಯ್ ಕುಮಾರ್ ಸರ್ಕಾರ್ ಅವರ ನೇತೃತ್ವದಲ್ಲಿ ಎಲ್ಲ ಹಿರಿಯರನ್ನು ಒಟ್ಟುಗೂಡಿಸಿ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಶೇರಿ ಮಾರಾಟ ವ್ಯವಸ್ಥೆ ನಡೀಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಆವಾಗ ಪ್ರಾರಂಭವಾದ 5 ಮೂರ್ತದಾರ ಸೇವಾ ಸಹಕಾರಿ ಸಂಘಗಳಲ್ಲಿ ನಮ್ಮ ನೆರಿಮುಗೇರು ಮೂರ್ತದಾರ ಸಹಕಾರಿ ಸಂಘ ಕೂಡ ಒಂದು. 1991ರಲ್ಲಿ ಪ್ರಾರಂಭವಾದಂತಹ ನಮ್ಮ ಸಂಘ 2011ರವರೆಗೆ ಮೂರ್ತಿ ಶೇಂದಿ ಅಂಗಡಿಗಳ ಮುಖಾಂತರ ನಮ್ಮ ವ್ಯವಸ್ಥೆ ನಡೀತಾ ಇತ್ತು. ಈಗಿನ ಅದರ ನಂತರ ದಿನಗಳಲ್ಲಿ ಮೂರ್ತನಾರಿಕೆ ಮಾಡುವಂತಹ ಜನರು ಕಡಿಮೆ ಆದರು. ಶೇಂದಿ ಅಂಗಡಿಗಳು ಬಂದಾಗಲಿಕ್ಕೆ ಪ್ರಾರಂಭ ಆಯಿತು. ಆ ಹಂತದಲ್ಲಿ ವಿಜಯ್ ಕುಮಾರ್ ಸೊರಕೆ ಅವರು ಅಧ್ಯಕ್ಷರಾಗಿದ್ದರು, ನಾವೆಲ್ಲರೂ ನಿರ್ದೇಶಕರಾಗಿದ್ರು. ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಈ ಸಂಸ್ಥೆ ಬೆಳಿಬೇಕು, ಅಭಿವೃದ್ಧಿ ಆಗಬೇಕೆಂಬ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಬ್ಯಾಂಕಿಂಗ್ ವ್ಯವಹಾರವನ್ನು 2011ರಲ್ಲಿ ಪ್ರಾರಂಭ ಮಾಡಿದೆವು. ಅದರ ನಂತರ ಇದುವರೆಗೆ ಬೇರೆ ಬೇರೆ ಹಂತದಲ್ಲಿ ಈಗ ಅದರ ನಂತರ ನಾವು 2000ನೇ ಇಸವಿಯಲ್ಲಿ ಆವಾಗ ಕೊರೋನಾದ ಸಂದರ್ಭ, ಆ ಸಂದರ್ಭದಲ್ಲಿ ಕೂಡ ಸವಣೂರಲ್ಲಿ ಒಂದು ಶಾಖೆಯನ್ನು ಮಾಡಿ ಅತಿ ಹೆಚ್ಚು ನಮ್ಮ ನಿರೀಕ್ಷೆಯನ್ನು ಮೀರಿ ಒಂದೇ ವರ್ಷದಲ್ಲಿ ಉತ್ತಮ ಲಾಭಾಂಶ ಪಡೆಯುವಂತಹ ಒಂದು ಸಂಸ್ಥೆಯಾಗಿ ಸವಣೂರು ಶಾಖೆ ಕೂಡ ಬಂತು. ಅದರ ನಂತರ ಈ 25 ವರ್ಷಗಳಿಂದ ನಾನು ಇದರ ನಿರ್ದೇಶಕನಾಗಿದ್ದೇನೆ. ಈ ವರ್ಷ ನನಗೆ ಅಧ್ಯಕ್ಷ ಆಗುವಂತಹ ಒಂದು ಸುಯೋಗ ಒದಗಿ ಬಂತು. ನಾನು ಒಂದು ಆಲೋಚನೆ ಮಾಡಿ ನಮ್ಮ ಕಾರ್ಯವ್ಯಾಪ್ತಿ ಪುರುಷಕಟ್ಟೆ, ನೆರಿಮುಗೇರು, ಮುಂಡೂರಿಂದ ಹಿಡಿದು ಇಲ್ಲಿ ದೋಲ್ಪಾಡಿ, ಕಾನೂರಿನವರೆಗೆ ನಮ್ಮ ಕಾರ್ಯವ್ಯಾಪ್ತಿ. ಈ ಕಾರ್ಯವ್ಯಾಪ್ತಿಯ ಕಡೆಗೆ ಅಂತ ಹೇಳಿದ್ರೆ ಕಾನೂರು ಗ್ರಾಮದಲ್ಲಿ ಪುಂಚತ್ತಾರಲ್ಲಿ ಒಂದು ಶಾಖೆಯನ್ನು ಪ್ರಾರಂಭ ಮಾಡುವ ಎಂಬ ಒಂದು ಉದ್ದೇಶದಿಂದ ನಾನು ಈ ಭಾಗಕ್ಕೆ ಬಂದಾಗ ನಮ್ಮ ಈ ಕಟ್ಟಡದ ಮಾಲಕರಾದ ನಾರಾಯಣಗೌಡರವರು ಬಹಳ ಮುತುವರ್ಜಿಯಿಂದ ನೀವು ಖಂಡಿತ ಬನ್ನಿ, ನನ್ನ ಹತ್ರ ದೊಡ್ಡ ಕಟ್ಟಡ ಇದು ನಿಮಗೆ ಸ್ಥಳಾವಕಾಶ ಇರುವಂತಹ ಒಂದು ರೂಮ್ ಇಲ್ಲ, ಆದರೂ ನಾನು ಬರುವ ದಿನಗಳಲ್ಲಿ ನಿಮಗೆ ಮೇಲೆ ದೊಡ್ಡದಾದ ಒಂದು ವ್ಯವಸ್ಥೆಯನ್ನು ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ, ನೀವೀಗ ಇಲ್ಲಿ ಪ್ರಾರಂಭ ಮಾಡಿ ಎಂಬ ಒಂದು ಸಲಹೆಯನ್ನು ಕೊಟ್ಟ ಮೇರೆಗೆ ಎಲ್ಲ ಈ ಭಾಗದ ನಮ್ಮ ಆತ್ಮೀಯರು ಕಾನೂರಲ್ಲಿ ಬೇಕಾದಷ್ಟು ವ್ಯವಸ್ಥೆ ಇದೆ, ನೀವು ಪುಂಚತಾರಲ್ಲಿ ಪ್ರಾರಂಭ ಮಾಡಿ ಅಂತ ಹೇಳಿ ನಾವಿವತ್ತು ಬಂದು ಪುಂಚತಾರಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ಕೇವಲ ಸಂಸ್ಥೆಯ ಲಾಭಾಂಶದ ದೃಷ್ಟಿ ಮಾತ್ರ ಅಲ್ಲ, ಈಗ ನಾವು ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನಾಗಿ ನಮ್ಮದು ಘನಕೃತ ವ್ಯವಸ್ಥೆ, ಆರ್ಟಿಜಿಎಸ್ ಇರ್ಬೋದು, ನೆಫ್ಟ್ ಇರ್ಬೋದು, ಅದರೊಟ್ಟಿಗೆ ಈ ಸ್ಟ್ಯಾಂಪಿಂಗ್. ಈಗ ಹೆಚ್ಚಿನವರು ಈ ಸ್ಟ್ಯಾಂಪಿಂಗ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಈ ಸ್ಟ್ಯಾಂಪಿಂಗ್ ಅಂತ ಹೇಳಿದ್ರೆ ಅದು ನಾವು ಜನರಿಗೆ ಕೊಡುವಂತ ಒಂದು ಸೇವೆ, ಅದರಲ್ಲಿ ಏನು ದೊಡ್ಡ ಕಮಿಷನ್ ಆಗಲಿ ಲಾಭ ಆಗಲಿ, ನಾವು ಡೆಪಾಸಿಟ್ ಅವರ ಹತ್ರ ಇದ್ದ ಡೆಪಾಸಿಟ್ಗೆ ನಮಗೆ ಕಮಿಷನ್ ಕೊಡೋದಿಲ್ಲ.
ಕೂಡ ಬರುವುದಿಲ್ಲ. ಆದರೂ ಕೂಡ ಜನಸಾಮಾನ್ಯರಿಗೆ ಒಂದು ಪ್ರಯೋಜನ ಆಗಲಿ ಅಂತೇಳಿ ಪುರುಷರಕಟ್ಟೆಯಲ್ಲಿ ಸವಣೂರಲ್ಲಿ ಇಲ್ಲಿ ಈ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಸವಣೂರಲ್ಲಿ ಅತಿ ಹೆಚ್ಚು ಈ ಸ್ಟ್ಯಾಂಪಿಂಗ್ ನಮಗೆ ಸ್ಟ್ಯಾಂಪ್ ಪೇಪರ್ ಹೋಗುವಂತ ವ್ಯವಸ್ಥೆ ಸವಣೂರಲ್ಲಿ ಅತಿ ಹೆಚ್ಚು ಸ್ಟ್ಯಾಂಪ್ ಪೇಪರ್ ಹೋಗ್ಲಿಕ್ಕೆ ಅಂತ ಹೇಳಿದ್ರೆ ಸಂತೋಷ ಆಗ್ತದೆ. ಅದೇ ರೀತಿ ಕಾನೂರಲ್ಲಿ ಕೂಡ ಸ್ಟ್ಯಾಂಪಿಂಗ್ ವ್ಯವಸ್ಥೆ ಎಲ್ಲ ಪುಂಚತಾರಲ್ಲಿ ಪ್ರಾರಂಭ ಮಾಡಿದ್ದೇವೆ. ಈ ಭಾಗದ ಎಲ್ಲರಿಗೆ ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ಸ್ಟ್ಯಾಂಪಿಂಗ್ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಸಂಸ್ಥೆ ಅಂತ ಹೇಳಿದ್ರೆ ಖಾಲಿ ಮೂರ್ತದಾರರಿಗೆ ಮಾತ್ರ ಅಲ್ಲ, ಎಲ್ಲ ಸಮಾಜದ ಎಲ್ಲ ಬಾಂಧವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಾವು ಅದು ದೈನಿಕ ಠೇವಣಿ ಸಂಗ್ರಹಣೆ ಇರಬಹುದು, ಚಾಲ್ತಿ ಖಾತೆ ಇರಬಹುದು, ನಿರಕು ಠೇವಣಿ ಇರಬಹುದು, ಎಲ್ಲ ರೀತಿಯ ವ್ಯವಸ್ಥೆಗೆ ಎಲ್ಲ ಸಮಾಜದ ಎಲ್ಲ ಬಾಂಧವರು ನಮಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟದರಿಂದ ಇವತ್ತು ಈ ವರ್ಷದ ನಮ್ಮ ಲಾಭಾಂಶದಲ್ಲಿ ನಾವು ನಮ್ಮ ಸದಸ್ಯರಿಗೆ 18% ಡಿವಿಡೆಂಡ್ ಕೊಡುವಲ್ಲಿಗೆ ಒಂದು ಮುಟ್ಟಿದ್ದೇವೆ ಅಂತ ಹೇಳುವಂತದ್ದು ಬಹಳ ಸಂತೋಷದ ವಿಚಾರ. ಈಗ ನಾವು ಇಲ್ಲಿ ಪ್ರಾರಂಭ ಮಾಡುವಂತಹ ಸಂಸ್ಥೆ ಎಲ್ಲರೂ ನಾನು ಎಲ್ಲರ ಹತ್ರ ನಾನು ಕೇಳಿಕೊಳ್ತೇನೆ, ನೀವೆಲ್ಲರೂ ಈ ಒಂದು ಸಂಸ್ಥೆಗೆ ತಮ್ಮ ಸಹಕಾರವನ್ನು ಕೊಡಬೇಕು. ನಾವು ರಾಷ್ಟ್ರೀಕೃತ ಬ್ಯಾಂಕಿನವರ ಸೇವೆ ಅಂತ ಹೇಳಿದ್ರೆ ನೀವು ಹೋಗುವಾಗ ನೋಡ್ತೀರಿ, ಕೇವಲ ಅಲ್ಲಿ ಹೋದ್ರೆ ನಮಗೆ ಕೇಳೋರು ಹೇಳೋರು ಯಾರು ಇಲ್ಲ, ಅಲ್ಲಿ ಅದೊಂದು ದೊಡ್ಡ ಇದರಾಗಿ ಮಾಡ್ತಾರೆ. ಆದ್ರೆ ನಮ್ಮ ಸೇವೆ ಆಗಲ್ಲ. ನಮ್ಮಲ್ಲಿಗೆ ಬಂದವರಿಗೆ ಅದು ಸಾಲ ತೆಗಿಲಿಕ್ಕೆ ಆಗಿರ್ಬೋದು, ಠೇವಣಿ ಇಡ್ಲಿಕ್ಕೆ ಆಗಿರ್ಬೋದು, ನಮ್ಮ ಸಿಬ್ಬಂದಿ ವರ್ಗದವರು ನಗುಮುಖದ ಸೇವೆಯನ್ನು ಕೊಡ್ಲಿಕ್ಕೆ ಯಾವಾಗಲೂ ತಯಾರಿದ್ದಾರೆ. ಆಗಿರುವಾಗ ನೀವು ಅದು ಅಲ್ಲದೆ ಈಗ ಸೀತಾರಾಮ್ ರೈ ಅವರು ಕೂಡ ದೊಡ್ಡ ಸಹಕಾರಿ, ಅವರದೇ ಒಂದು ದೊಡ್ಡ ಸಂಸ್ಥೆ ಉಂಟು. ಸಹಕಾರಿ ಸಂಘಗಳಂತೆ ಹೇಗೆ ಅಂತ ಹೇಳಿದ್ರೆ ಅದು ಒಬ್ಬನ ಕಷ್ಟಕ್ಕೆ ಸ್ಪಂದನೆ ಮಾಡುವಂತಹ ವಿಚಾರ. ನೀವು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಹೋಗಿ ನನಗೆ ನನ್ನ ಮಗಳಿಗೆ ಮದುವೆ ಉಂಟು ಸಾಲ ಕೊಡು ಅಂತೇಳಿ ಕೊಡುವುದಿಲ್ಲ ಕಾನೂನು. ಆದ್ರೆ ನಾವು ಕಾನೂನನ್ನು ಸ್ವಲ್ಪ ಸಡಿಲ ಮಾಡಿ ಅವರಿಗೆ ಅವರ ಸಮಸ್ಯೆಗೆ ಸ್ಪಂದನೆ ಮಾಡಿ ಅವ್ರ ಮನೆ ಕಟ್ಟುವುದಿದ್ರೆ, ಮದುವೆ ಮಾಡುವುದಿದ್ರೆ, ಈ ರೀತಿಯ ಅನುಕೂಲಗಳನ್ನು ಒದಗಿಸಿಕೊಡುವಂತಹ ಸಂಸ್ಥೆ ಇದ್ರೆ ಅದು ಎಲ್ಲ ಸಹಕಾರಿ ಸಂಸ್ಥೆಗಳಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನಾವು ಪುಂಚತಾರಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡುವಂತ ಹೇಳಿ ನಮ್ಮ ಸವಣೂರು ಸೀತಾರಾಮ್ ರೈಗಳು 2011ರಲ್ಲಿ ನಮ್ಮ ಪ್ರಧಾನ ಕಚೇರಿಯನ್ನು ನಾವು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಅವರನ್ನು ಕೇಳಿಕೊಂಡಿದ್ದೆವು, ನೀವು ಅತಿಥಿಯಾಗಿ ಬರ್ಬೇಕಂದ್ರೆ. ಆವಾಗ ಕೂಡ ಅವರು ಬಂದು ಉದ್ಘಾಟನೆ ಮಾಡಿ ನಮಗೆ ಠೇವಣಿಯನ್ನು ಕೊಟ್ಟು ಹರಸಿ ಹೋಗಿದ್ದಾರೆ. ಅದೇ ರೀತಿ ಸವಣೂರಲ್ಲಿ ಮಾಡುವಾಗ 2000 ಇಸವಿಯಲ್ಲಿ ಕೂಡ ಅವರು ಬಂದು ಉದ್ಘಾಟನೆ ಮಾಡಿ ನಮಗೆ ಠೇವಣಿಯನ್ನು ಇಟ್ಟು ಹರಸಿ ಹೋಗಿದ್ದಾರೆ. ಇವತ್ತು ನಾವು ಬರ್ಬೇಕಂತ ಹೇಳುವಾಗ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿ ನಮ್ಮೊಟ್ಟಿಗೆ ಇದ್ದು ಈಗಾಗಲೇ ನಮ್ಮ ಕಚೇರಿಯನ್ನು ಉದ್ಘಾಟನೆ ಮಾಡಿ ಠೇವಣಿಯನ್ನು ಇಟ್ಟು ನಮಗೆ ಹರಸಿದ್ದಾರೆ. ಈಗ ಸೀತಾರಾಮ್ ರೈ ಅವರಂತ ಹೇಳಿದ್ರೆ ಅವರು ಹಿರಿಯ ಸಹಕಾರಿ, ಸವಣೂರು ಬ್ಯಾಂಕಿನ ಸುದೀರ್ಘಾವಧಿಗೆ ಸವಣೂರು ಸಿಎ ಬ್ಯಾಂಕಿನ ಅಧ್ಯಕ್ಷರಾಗಿ, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ಕೆಎಂಎಫ್ ನ ಅಧ್ಯಕ್ಷರಾಗಿ, ಈಗ ಮಾಸಿನ ಅಧ್ಯಕ್ಷರಾಗಿ ಅವರದೇ ಒಂದು ದೊಡ್ಡ ಸಂಸ್ಥೆ ಆದರ್ಶ ಸಹಕಾರಿ ಸಂಘವನ್ನು ಮುನ್ನಡೆಸಿಕೊಂಡು ಬರುವಂತವರು ಅವರು ಇವತ್ತು ಬಂದಿದ್ದಾರೆ. ನಮಗೆ ಬಹಳ ಸಂತೋಷ ಆಗಿದೆ. ನಿಮ್ಮನ್ನು ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೋಹನ್ ಗೌಡ್ರವರು ನ್ಯಾಯವಾದಿಗಳಾಗಿ, ಉದ್ಯಮಿಯಾಗಿ, ಕೊಡುಗೆ ದಾನಿಯಾಗಿ ಎಲ್ಲರಿಗೆ ಚಿರಪರಿಚಿತರು, ನನ್ನ ಆತ್ಮೀಯರು ಕೂಡ. ಇವತ್ತು ತಾವು ಬಂದು ಘನಕೃತ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಬೇಕಂತೇಳಿ ಕೇಳಿಕೊಂಡಾಗ ಸಂತೋಷದಿಂದ ಬಂದು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು, ಮೂರ್ತಿದಾರರ ಮಹಾಮಂಡಲದ ಮಾಜಿ ಅಧ್ಯಕ್ಷರು, ಪ್ರಸ್ತುತ ನಿರ್ದೇಶಕರು, ನನ್ನ ಹಿರಿಯ ಸಹೋದರರಾದಂತಹ ವಿಜಯಕುಮಾರ್ ಸೊರಕೆ ಅವರು ಈಗಾಗಲೇ ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಹಾರ್ದಿಕವಾಗಿ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶೀನಪ್ಪಗೌಡ ಬೈತರ್ಕ ಇವರು ಬಹಳ ಆತ್ಮೀಯರು, ನನ್ನ ಆತ್ಮೀಯ ಮಿತ್ರರಂತ ಹೇಳ್ಬೋದು. ಅವರು ಹಿರಿಯರಾದರೂ ನನ್ನ ಹತ್ರ ನಾನು ಮತ್ತು ಅವರು ಹಲವು ವರ್ಷಗಳ ಒಡನಾಡಿಗಳು. ಅವರು ತಾಲೂಕು ಪಂಚಾಯತಿನ ಉಪಾಧ್ಯಕ್ಷರಾಗಿ, ಬೇರೆ ಬೇರೆ ವಕೀಲರಾಗಿ, ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿ ಕೂಡ ಸೇವೆ ಸಲ್ಲಿಸಿ ಇವತ್ತು ನಮ್ಮೊಟ್ಟಿಗೆ ಇಲ್ಲಿ ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಸ್ಟ್ಯಾಂಪಿಂಗ್ ಅನ್ನು ಈಗಾಗಲೇ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಇಲ್ಲಿಯ ಕಾಣೇರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂತಹ
ವಿಶ್ವನಾಥ್ ಕೆಳಗಿನ ಕೇರಿಕೊಪ್ಪ ಇವರು ವಿಶ್ವನಾಥ್ರವರು ನನಗೆ ಅವರ ಪರಿಚಯ ಇರಲಿಲ್ಲ. ಮತ್ತೆ ಅವರನ್ನು ನೋಡುವಾಗ ಪ್ರಥಮವಾಗಿ ನಾನು ಅವರನ್ನು ಇಲ್ಲಿ ಮುಖ ನೋಡುವಾಗ ಅಧ್ಯಕ್ಷರಾದ ಮೇಲೆ ನಾನು ಪ್ರಥಮವಾಗಿ ನೋಡುವಾಗ ಅವರ ಪರಿಚಯ ನನಗೆ ಆಯಿತು. ಒಬ್ಬ ಸಜ್ಜನ ಸರಳ ವ್ಯಕ್ತಿತ್ವದ ವಿಶ್ವನಾಥ್ ಕೆಳಗೇರಿ ಕೊಪ್ಪ ಇವರ ಈಗಾಗಲೇ ಈ ಸ್ಟ್ಯಾಂಪ್ ಅನ್ನು ಕೂಡ ಅವರು ಕೂಡ ಉದ್ಘಾಟನೆ ಮಾಡಿದ್ದಾರೆ. ಅವರನ್ನು ಈ ಸಭೆಗೆ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬೈತರ್ಕ ಜುಮ್ಮಾ ಮಸೀದಿಯ ಅಧ್ಯಕ್ಷರಾದಂತಹ ಪಿ ಇಸ್ಮಾಯಿಲ್ ರವರು ಇವರು ಅವರ ಕುಟುಂಬದವರದೆಲ್ಲ ನಮಗೆ ಮೊದಲೇ ಬಾರಿ ಪರಿಚಯ. ನನಗೆ ಯಾರು ಅಧ್ಯಕ್ಷರಂತೇಳಿ ಗೊತ್ತಿರಲಿಲ್ಲ. ಅದರ ನಂತರ ನಾನು ವಿಮರ್ಶೆ ಮಾಡುವಾಗ ಇಸ್ಮಾಯಿಲ್ ರವರು ಅಧ್ಯಕ್ಷರಂತೇಳಿ ಗೊತ್ತಾಯಿತು. ಅವರು ಒಂದು ವಿದ್ಯಾಸಂಸ್ಥೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಡನ ಎಂಬ ಸ್ಕೂಲ್ ಬೆಳಂದೂರಲ್ಲಿ ಇದೆ, ನಿಮಗೆ ತಮಗೆಲ್ಲರಿಗೂ ಗೊತ್ತಿರಬಹುದು. ಆ ಸಂಸ್ಥೆಯ ಒಬ್ಬ ಪಾಲುದಾರರು ಕೂಡ ನಿರ್ದೇಶಕರು ಕೂಡ ಹೌದು. ಅವರನ್ನು ಈ ಸಭೆಗೆ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ ಮುಖ್ಯ ಅತಿಥಿ ವೆಂಕಟೇಶ್ ಭಟ್ರು ಅಂತ ಹೇಳಿದ್ರೆ ನನ್ನ ಬಹಳ ಆತ್ಮೀಯರು ಮತ್ತು ನಮ್ಮ ಒಂದು ಹಿತೈಷಿಗಳು, ನಮ್ಮ ಮಾರ್ಗದರ್ಶಕರು. ಅವರು ಇವತ್ತು ನಾನು ಶಾಂತಿಮಗೇರು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಉಪಾಧ್ಯಕ್ಷರಾಗಿದ್ದಾರೆ. ನಮಗೆ ಹಲವಾರು ಅಭಿವೃದ್ಧಿ ಕೆಲಸಗಳಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿ ನಮಗೆ ಸಹಕಾರ ನೀಡುತ್ತಿರುವಂತಹ ವೆಂಕಟೇಶ್ ಭಟ್ರವರನ್ನು ನಾನು ಕೇಳಿಕೊಂಡಾಗ ನೀವು ಬರಬೇಕು ಮುಖ್ಯ ಅತಿಥಿಗಳಂತೇಳಿ ಕೇಳುವಾಗ ಸಂತೋಷದಿಂದ ಒಪ್ಪಿ ಬಂದು ಈಗ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ತಮ್ಮನ್ನು ಕೂಡ ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರುಗಳು ಉಪಸ್ಥಿತರಿದ್ದಾರೆ. ನಮ್ಮ ಹಿರಿಯ ನಿರ್ದೇಶಕರು ಮಾಜಿ ಅಧ್ಯಕ್ಷರಾದ ಅನ್ನಿ ಪೂಜಾರಿ ಅವರು ಕೂಡ ಬಹಳ ಹಿರಿಯ ನಿರ್ದೇಶಕರು. ಅವರು ಸಂಘವನ್ನು ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಮುನ್ನಡೆಸಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ವಿಶೇಷವಾಗಿ ಈ ಕಟ್ಟಡದ ಮಾಲಕರು ನಾರಾಯಣಗೌಡರು ಖಾಲಿ ಅವರು ನಮಗೆ ಬಾಡಿಗೆಯನ್ನು ಕಟ್ಟಡವನ್ನು ಕೊಟ್ಟು ಕೂತ್ಕೊಳ್ಳಿಲ್ಲ. ಎಲ್ಲ ರೀತಿಯ ಸಹಕಾರ ಎಲ್ಲರಿಗೆ ಇಲ್ಲಿ ಆಮಂತ್ರಣ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಇರ್ಬೋದು, ಅತಿಥಿಗಳನ್ನು ಕರೀಲಿಕ್ಕೆ ಹೋಗ್ಲಿಕ್ಕೆ ಇರ್ಬೋದು. ನಾರಾಯಣಗೌಡರು ಒಂದು ಸಲ ನೀವು ಕೂಡ ಬನ್ನಿ, ಪರಿಚಯ ಎಲ್ಲ ನಮ್ಮ ಇವರಿಗೆ ಅಂತ ಹೇಳುವಾಗ ನಮ್ಮೊಟ್ಟಿಗೆ ಬಂದು ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದೇನೆ. ನಿಮಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಉಪಾಧ್ಯಕ್ಷರಿದ್ದಾರೆ, ನಮ್ಮ ಸಂಘದ ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರನ್ನು ಕೂಡ ನಾನು ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕಾನೇರು ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಗಣೇಶ್ ಉದ್ದಾನಕರ್ ಅವರು ಇದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ನಮ್ಮ ಕೆಳಂಬೇರಿ ಬ್ರಹ್ಮಪೈತರ್ಕಲ ಗರಡಿಯ ಅಧ್ಯಕ್ಷರಾದಂತಹ ಉಮೇಶ್ ಕೆ ಎನ್ ಕಾರ್ಲಾಡಿ ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಪ್ರವೀಣ್ ಕುಮಾರ್ ಕೆಡೆಂಜಿಗುತ್ತು ರಬ್ಬರ್ ಸಹಕಾರಿ ಸಂಘದ ಸವಣೂರು ಇದರ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಕೆಡೆಂಜಿಗುತ್ತು ಇವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಪುತ್ತೂರು ಬಿಲ್ಲಾವ್ ಸಂಘದ ಮಹಿಳಾ ಘಟಕದ ಅಧ್ಯಕ್ಷರಾದ ವಿಮಲಾ ಸುರೇಶ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಕಾರ್ಯದರ್ಶಿಯಾದಂತಹ ಚಿದಾನಂದ ಸುವರ್ಣ ಅವರು ಇದ್ದಾರೆ. ಕೋಶಾಧಿಕಾರಿ ಆದಂತಹ ಮಹೇಶ್ಚಂದ್ರ ಸಾಲಿಯನ್ರವರಿದ್ದಾರೆ. ಗರಡಿಯ ಅಧ್ಯಕ್ಷರಾದಂತಹ ವಸಂತರವರು ಇದ್ದಾರೆ. ಎರ್ಮತಿಮಾರ್ನ ಜಯರಾಮ್ ಸುವರ್ಣರವರಿದ್ದಾರೆ. ಎಲ್ಲರನ್ನು ಕೂಡ ಒಂದೇ ಮಾತಲ್ಲಿ ತಮ್ಮನ್ನೆಲ್ಲರನ್ನ ನಾನು ಹೆಸರನ್ನು ಪ್ರತ್ಯೇಕ ನಮ್ಮ ಸಂಘದ ಮಾಜಿ ಉಪಾಧ್ಯಕ್ಷರಾದಂತಹ ವೇದನಾಥ್ ಸುವರ್ಣರವರಿದ್ದಾರೆ. ಮಾಜಿ ಬೆಳಂದೂರು ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದ ನಾರಾಯಣಗೌಡ ಬೈತರ್ಕರ್ ಅವರಿದ್ದಾರೆ. ಎಲ್ಲರನ್ನು ಕೂಡ ರಮೇಶ್ ಕಾರ್ಲಡಿ ಅವರಿದ್ದಾರೆ. ಎಲ್ಲರನ್ನು ಕೂಡ ನಾನು ಪ್ರತ್ಯೇಕವಾಗಿ ತಮ್ಮನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಎಲ್ಲ ಬಂದಂತಹ ನಮ್ಮ ಆತ್ಮೀಯ ಗ್ರಾಹಕ ಮಿತ್ರರನ್ನು ಆತ್ಮೀಯವಾಗಿ ಮಗದೊಮ್ಮೆ ಸ್ವಾಗತಿಸಿಕೊಂಡು ನನ್ನ ಎರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ತಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದಂತ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಅದಕ್ಕಿಂತಲೂ ಮುಖ್ಯವಾಗಿ ಈ ಸಂಘ ಸ್ಥಾಪನೆ ಆದಾಗ ಪ್ರಸ್ತುತ ಅಧ್ಯಕ್ಷರ ತಂದೆಯವರಾಗಿದ್ದಂತಹ ಶ್ರೀಧರ್ ಪೂಜಾರಿ KS ಅವರು ಕೂಡ ನಿರ್ದೇಶಕರಾಗಿದ್ದರು ಎಂಬುದು ವಿಶೇಷ. ಆ ಒಂದು ಸಂಘದಲ್ಲಿ ಸ್ಥಾಪಕ ಅಧ್ಯಕ್ಷರಾಗಿ ಶ್ರೀ ಸುರೇಶ್ ಕುಮಾರ್ ಸೊರಕೆ, ಉಪಾಧ್ಯಕ್ಷರಾಗಿ ಬಾಬು ಪೂಜಾರಿ ಕೊಡಂಗೆ, ನಿರ್ದೇಶಕರಾಗಿ ಶ್ರೀ KS ಚಂದ್ರಶೇಖರ್, ಅನ್ನಿ ಪೂಜಾರಿ ಹಿಂದಾರು ಅವರು ಪ್ರಸ್ತುತ ನಿರ್ದೇಶಕರಾಗಿ ಕೂಡ ಇದ್ದಾರೆ. ಶ್ರೀ KK ಬಂಗೇರ, ಶ್ರೀ ನಾಗರಾಜ ಪೂಜಾರಿ ಕೈಪಂಗಳದೌಲ, ಶ್ರೀ ಜನಾರ್ದನ ಪೂಜಾರಿ ಕುರಿಮಜಲು, ಶ್ರೀ ಮುತ್ತಪ್ಪ ಪೂಜಾರಿ ಮರಕ್ಕಡ, ಶ್ರೀ ರತ್ನಾಕರ ಮರಕ್ಕೂರ್
ಯಾಕೆಂದ್ರೆ ಇವರೆಲ್ಲರ ಒಂದು ಹಿರಿತನದಲ್ಲಿ ಆರಂಭವಾದಂತಹ ಈ ಸಂಘ ಇವತ್ತು ಈ ಮಟ್ಟಕ್ಕೆ ತಲುಪಿದೆ. ಈಗ ಬಂದಿರುವ ಗಣ್ಯರನ್ನು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮ ಇವತ್ತಿನ ಈ ಕಚೇರಿಯನ್ನು ಉದ್ಘಾಟನೆ ಮಾಡಿದಂತಹ ಸಹಕಾರ ರತ್ನ ಶ್ರೀ ಕೆ ಸೀತಾರಾಮ್ ರೈ ಸವಣೂರು ಇವರನ್ನು ನಮ್ಮ ನಿರ್ದೇಶಕರು ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಎಚ್ ಅಣ್ಣಿ ಪೂಜಾರಿ ಹಿಂದಾರಿ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ಸತೀಶ್ ಕುಮಾರ್ ಕೆಡಿಂಜಿ ಇವರನ್ನು ನಮ್ಮ ನಿರ್ದೇಶಕರಾಗಿರುವಂತಹ ಶ್ರೀ ಉದಯ್ ಕುಮಾರ್ ಕೋಲಾಡಿ ಇವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಭದ್ರತಾ ಕೋಶವನ್ನು ಉದ್ಘಾಟನೆ ಮಾಡಿದ ಶ್ರೀ ವಿಜಯ್ ಕುಮಾರ್ ಸೊರಕೆ ಇವರನ್ನು ನಿರ್ದೇಶಕರಾದ ಸಂತೋಷ್ ಕುಮಾರ್ ಮರಕೂರು ಇವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಗಣಕಯಂತ್ರ ಉದ್ಘಾಟನೆ ಮಾಡಿದ ಶ್ರೀ ಮೋಹನ್ ಗೌಡ ಇಡ್ಯಾಡ್ಕ ಇವರನ್ನು ನಿರ್ದೇಶಕರಾದ ಜಯಂತ ಪೂಜಾರಿ ಕೊಡಂಗೆ ಇವರು ಹೂಗುಚ್ಛ ನೀಡುವ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಸ್ಟ್ಯಾಂಪಿಂಗ್ ಉದ್ಘಾಟನೆ ಮಾಡಿದ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಕೆಳಗಿನಕೋರಿ ಕೊಪ್ಪ ಇವರನ್ನು ದಾಮೋದರ ಪೂಜಾರಿ ಕರ್ಪುದ ಮೂಲೆ ಇವರು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಅತಿಥಿಗಳಾಗಿ ಉಪಸ್ಥಿತರಿರುವ ಶ್ರೀ ಶ್ರೀನಪ್ಪಗೌಡ ಬೈತಾಡ್ಕ ನ್ಯಾಯವಾದಿಗಳು ಇವರನ್ನು ಗಣೇಶ್ ಸಾಲಿಯಾನ್ ಪಜಿಮನ್ನು ನಿರ್ದೇಶಕರು ಇವರು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಹಾಗೆ ಇನ್ನೋರ್ವ ಅತಿಥಿಯಾದ ಶ್ರೀ ವೆಂಕಟೇಶ್ ಭಟ್ ಇವರನ್ನು ಶ್ರೀಮತಿ ಗೀತಾ ಇವರು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಇನ್ನೋರ್ವ ಮುಖ್ಯ ಅತಿಥಿಯಾಗಿರುವ ಬಿಪಿ ಇಸ್ಮಾಯಿಲ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಬೈತಾಡ್ಕ ಇವರನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀ ಶೀಶಾನ್ ಎರ್ಮೆತಿಮಾರ್ ಇವರು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕು. ಹಾಗೆ ಕಟ್ಟಡ ಮಾಲೀಕರಾದ ಶ್ರೀ ನಾರಾಯಣ್ ಗೌಡ ಇಡ್ಯಾಡ್ಕ ಇವರನ್ನು ಈ ಶಾಖೆಯ ಶಾಖಾ ವ್ಯವಸ್ಥಾಪಕರಾಗಿರುವ ಅಂಕಿತ್ ಕುಮಾರ್ ಇವರು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಈ ಒಂದು ಶಾಖೆ ಈಗಾಗಲೇ ವಿದ್ಯುಕ್ತವಾಗಿ ಉದ್ಘಾಟನೆ ಆಗಿದೆ. ಇದಕ್ಕೆ ಮುಂಚಿತವಾಗಿ ಉದ್ಘಾಟಕರ ಮಾತಿಗೆ ಮುಂಚಿತವಾಗಿ ಎರಡು ಮಾತು ಹೇಳಲೇಬೇಕಾಗ್ತದೆ. ಸಹಕಾರ ರತ್ನ ಶ್ರೀ ಕೆ ಸೀತಾರಾಮ್ ರೈ ಅವರ ಬಗ್ಗೆ ಗೊತ್ತಿಲ್ಲದ ವ್ಯಕ್ತಿಗಳೇ ಇಲ್ಲ. ಯಾಕೆಂದ್ರೆ ಸಹಕಾರಿ ಕ್ಷೇತ್ರಕ್ಕೂ ಸೀತಾರಾಮ್ ರೈ ಅವರಿಗೂ ಒಂದು ಅವಿನಾನುಭಾವ ನಂಟಿದೆ. ಯಾಕೆ ಈ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆಂದ್ರೆ ತನ್ನ ವೃತ್ತಿ ಜೀವನವನ್ನು ಸಹಕಾರಿ ಕ್ಷೇತ್ರದಲ್ಲಿ ಆರಂಭಿಸಿ ಅನೇಕ ಸಂಘ ಸಂಸ್ಥೆಗಳ ಅಥವಾ ಬೇರೆ ಬೇರೆ ಸಂಘಗಳಿಗೆ ಪುನಶ್ಚೇತನ ನೀಡಿ ನಷ್ಟದಲ್ಲಿದ್ದಂತಹ ಅನೇಕ ಸಂಘ ಸಂಸ್ಥೆಗಳನ್ನು ಮೇಲಕ್ಕೆತ್ತಿದವರು ಶ್ರೀ ಕೆ ಸೀತಾರಾಮ್ ರೈ ಇವರು ಸಹಕಾರಿ ಸಂಘಗಳ ಪೈಕಿ ಸುಳ್ಯ ತಾಲೂಕಿನಲ್ಲಿ ಏನೆಕಲ್ಲು, ಪಂಜ, ಎಡಮಂಗಲ, ಬೆಲ್ಲಾರೆ, ಸುಳ್ಯ, ಪುತ್ತೂರಿನಲ್ಲಿ ಪಾನಾಜೆ, ಸವಣೂರು, ಈ ರೀತಿ ಅನೇಕ ನಷ್ಟದಲ್ಲಿದ್ದಂತಹ ಸಹಕಾರಿ ಸಂಘಗಳಿಗೆ ಕಾಯಕಲ್ಪ ನೀಡಿ ಇವತ್ತು ಆ ಸಂಘಗಳು ಜಿಲ್ಲೆಯಲ್ಲಿ ಒಂದು ಹೆಸರನ್ನು ಮಾಡುವಂತ ರೀತಿಯಲ್ಲಿ ಶ್ರಮಿಸಿದವರು ಶ್ರೀ ಕೆ ಸೀತಾರಾಮ್ ರೈ ಇವರು ಸವಣೂರು ಸಿಎ ಬ್ಯಾಂಕಿನ ಅಧ್ಯಕ್ಷರಾಗಿ ಸುಮಾರು 25 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆ ಸಂಘಕ್ಕೆ ಒಂದು ಸದೃಢವಾದ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಅಲ್ಲದೆ ಇವರು SCDCC ಬ್ಯಾಂಕಿನ ಉಪಾಧ್ಯಕ್ಷರಾಗಿ ನಿರ್ದೇಶಕರಾಗಿ ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಹಾಗೆ KMF ನ ಅಧ್ಯಕ್ಷರಾಗಿ ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ರಾಜ್ಯ KMF ನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿ ಸವಣೂರಿನಲ್ಲಿ ಬಹುತೇಕ ಸಂಘ ಸಂಸ್ಥೆಗಳ ನಿರ್ಮಾಣಕ್ಕೆ ಅಲ್ಲದೆ ಜಿಲ್ಲೆ ರಾಜ್ಯ ಮಟ್ಟದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಹೆಸರನ್ನು ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ನಮ್ಮ ಈ 3 ಶಾಖೆಗಳ ಉದ್ಘಾಟನೆಯನ್ನು ಕೂಡ ಇವರೇ ಮಾಡಿದ್ದು. ಇವರು ಈಗಾಗಲೇ ನಮ್ಮ ಈ ಒಂದು ಸಂಘವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವರು ನಮ್ಮನ್ನು ಉದ್ದೇಶಿಸಿ 2 ಶುಭ ಹಾರೈಕೆಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಒಂದು ಒಳ್ಳೆಯ ಸಮಾರಂಭದಲ್ಲಿ ಬೆಳಗಿನ ಹೊತ್ತು ನೀವೆಲ್ಲ 1 ಗಂಟೆ ಒಟ್ಟಿಗೆ ಸೇರತಕ್ಕಂಥ ಒಂದು ವ್ಯವಸ್ಥೆಯನ್ನು ನೀವು ಕಲ್ಪಿಸಿದ್ದೀರಿ. ಭಾಳ ಸಂತೋಷ ಆಗಿದೆ. ನಮ್ಮ ಕೈಯಿಂದ 2ನೇ ಶಾಖೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದೀರಿ. ಭಾಳ ಸಂತೋಷದಿಂದ ಅದನ್ನು ಉದ್ಘಾಟನೆ ಮಾಡಿದ್ದೇನೆ. ನಾವು ನಂಬತಕ್ಕಂಥ ಈ ಕ್ಷೇತ್ರದಲ್ಲಿರತಕ್ಕಂಥ ದೇವರುಗಳು ಇದಕ್ಕೆ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಕೊಟ್ಟು ಜನರಿಂದ ಇನ್ನೂ ಉತ್ತಮ ಪ್ರಯೋಜನಗಳು ಈ ಊರಿನ ಜನರಿಗೆ ಸಿಕ್ಕಲಿ ಅಂತೇಳಿ ಶುಭ ಹಾರೈಸ್ತಾ ಇದ್ದೇನೆ.
ನನಗೆ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ನನ್ನನ್ನು ಸವಣೂರು ಶಿಲ್ಪಿ ಗಿಲ್ಪಿ ಏನು ಹೇಳಿದರೂ ನನಗೆ ಸಂತೋಷ ಆಗುವುದಿಲ್ಲ. ನಾನೊಬ್ಬ ಸಹಕಾರಿಯಾಗಿ ನಿಮಗೆಲ್ಲ ನಂಬಿಕೆ ಬರ್ತದೆ ಇಲ್ವ, 56 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. 68ನೇ ಇಸವಿಯಿಂದ ಇವತ್ತಿನವರೆಗೆ ನಾನು ಸಹಕಾರಿ ಕ್ಷೇತ್ರದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಬೈಂದೂರಿನಿಂದ ಹಿಡಿದು ಸಂಪಾಜೆವರೆಗೆ ಇರತಕ್ಕಂಥ ಎಲ್ಲ ಸಹಕಾರಿ ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಎಲ್ಲರಿಂದು ಜನಮೆಚ್ಚುಗೆ ಗಳಿಸಿದಂಥ ವ್ಯವಸ್ಥೆ. ಇವತ್ತು ನಾವೆಲ್ಲ ಕೇಳ್ತೇವೆ ಸಹಕಾರಿ ಸಂಘದಲ್ಲಿ ಹಾಗೆ ಮಾಡಿದರು ಹೀಗೆ ಮಾಡಿದರು ಅಂತ ಹೇಳಿದರೆ, ಆದರೆ ನೀವು ನಮ್ಮ ಬಗ್ಗೆ ಈ 56 ವರ್ಷದಲ್ಲಿ ಯಾರೂ ಒಂದು ಕಪ್ಪು ಚುಕ್ಕೆಯನ್ನು ಕಂಡುಹುಡುಕಲಿಕ್ಕೆ ಸಾಧ್ಯ ಇಲ್ವ ಅಂತ ಹೇಳುವಂತಕ್ಕಂಥ ಒಂದು ಅಭಿಮಾನದೊಂದಿಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೇನೆ. ಇವತ್ತು ಸಹಕಾರಿ ಕ್ಷೇತ್ರ ಬಹಳವಾಗಿ ಬೆಳೆದಿದೆ. ಸಹಕಾರಿ ಕ್ಷೇತ್ರ ಅಂದರೆ ಏನು ಅಂತ ಹೇಳುವುದು ಕೂಡ ನಮ್ಮ ಹಳ್ಳಿಯ ಜನಗಳಿಗೆ ಗೊತ್ತಾಗುವುದು. ನಮ್ಮ ಜನಗಳ ಮಧ್ಯೆ ನಮ್ಮ ಜನಗಳಿಂದ ಆರಿಸಲ್ಪಟ್ಟ ನಮ್ಮ ಜನಗಳಿಗೆ ಉಪಕಾರ ಮಾಡತಕ್ಕಂಥ ಬಂದ ಲಾಭಾಂಶವನ್ನು ನಮ್ಮ ಜನಗಳಿಗೆ ನೀಡತಕ್ಕಂಥ ಒಂದು ವ್ಯವಸ್ಥೆಯೇ ಸಹಕಾರಿ ಸಂಸ್ಥೆ. ಈ ಸಹಕಾರಿ ಸಂಸ್ಥೆಯಲ್ಲಿ ಇರತಕ್ಕಂಥ ಒಂದು 2-3 ಒಳ್ಳೆಯ ಗುಣಗಳನ್ನು ಇವತ್ತಿನ ಯಾರು ಆಡಳಿತ ಮಂಡಳಿ ಸದಸ್ಯರಿದ್ದಾರೆ, ಯಾರು ಅಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ಅದನ್ನು ನೆನಪಿಟ್ಟುಕೊಳ್ಬೇಕು. ಆಡಳಿತ ಮಂಡಳಿಯವರು ದಕ್ಷತೆಯಿಂದ ಕೆಲಸ ಮಾಡಿದಾಗ ಮತ್ತು ನೌಕರ ವೃಂದದವರು ಅದರ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚಿಂತನೆ ಮಾಡಿ ಆ ಸಂಸ್ಥೆ ಒಟ್ಟಿಗೆ ಕೆಲಸ ಮಾಡಿದಾಗ ಆ ಸಂಸ್ಥೆ ಉನ್ನತ ಮಟ್ಟಕ್ಕೆ ಹೋಗ್ತದೆ. ಇವತ್ತು ಮುಂಚೆ ಸಹಕಾರಿ ಕ್ಷೇತ್ರ ಕೇವಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಇವತ್ತು ಕೇಂದ್ರ ಸರ್ಕಾರ ಅದಕ್ಕೆ ಅಂತ ಹೇಳಿಯೇ ಒಂದು ಸಹಕಾರಿ ಮಂತ್ರಿಗಳನ್ನು ಉದ್ಘಾಟನೆ ಮಾಡಿ ಶಾರ್ ಅವರು ಕೋಆಪರೇಟಿವ್ ಮಂತ್ರಿ ಆಗಿದ್ದು ಇವತ್ತು ಇಡೀ ಒಂದು ಹಳ್ಳಿಯಲ್ಲಿ ಇವತ್ತು ಪುಣಚತ್ತಾರ್ನಲ್ಲಿ ನೀವು ಒಂದು 50,000 ರೂಪಾಯಿ ಕಟ್ಟಿದರೆ ಅದು ಡೆಲ್ಲಿಯಲ್ಲಿ ಇವತ್ತು 2 ನಿಮಿಷದಲ್ಲಿ ಗೊತ್ತಾಗತಕ್ಕಂಥ ವ್ಯವಸ್ಥೆಗಳನ್ನೆಲ್ಲ ಇವತ್ತು ಉಂಟು ಮಾಡಿದಂಥ ಒಂದು ದೊಡ್ಡ ಕೀರ್ತಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಉಂಟು. ಅದರಿಂದ ನಾನು ಹೇಳ್ತಾ ಇರುವುದು ಏನು ಅಂತ ಹೇಳಿದರೆ, ಇದರಲ್ಲಿ ದುಡಿಯತಕ್ಕಂಥ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಸ್ವಾಭಿಮಾನವನ್ನು ಬಿಟ್ಟು ನಾವೆಲ್ಲ ಒಳ್ಳೆ ಒಂದು ಬಡವರ ಉದ್ಧಾರಕ್ಕಾಗಿ ನಾವು ಈ ಸಂಸ್ಥೆಯನ್ನು ಕಟ್ಟಿದ್ದೇವೆ ಅಂತೇಳಿ ಅದರೊಟ್ಟಿಗೆ ಕೆಲಸ ಮಾಡಬೇಕು. ಅದೇ ರೀತಿ ಸಹಕಾರಿ ನೌಕರರು ಹಾಗೆ ಈಗಾಗಲೇ ಅಧ್ಯಕ್ಷರು ಹೇಳಿದಾಗೆ ನಗುಮುಖದ ಸೇವೆ ಕೊಡಬೇಕು. ಇವತ್ತು ನಾವೆಲ್ಲ ನೋಡ್ತೇವೆ ನ್ಯಾಷನಲೈಸ್ ಬ್ಯಾಂಕಿಗೆ ಹೋದರೆ ಏನಾಗ್ತದೆ ಅಂತೇಳಿ. ಮೊನ್ನೆ ನಾವೆಲ್ಲ ಹೋಗಿ ಸವಣೂರಿನ ಕೆನರಾ ಬ್ಯಾಂಕಿನಲ್ಲಿ ನೀವೆಲ್ಲ ಪೇಪರ್ನಲ್ಲಿ ಓದಿರ್ಬೋದು, ಬಂದರೆ ಮಾತಾಡುವಂಥ ವ್ಯವಸ್ಥೆ ಇಲ್ಲ. 60,000 ಅಕೌಂಟ್ ಇದೆ, ಅದರಲ್ಲಿ 2 ಕ್ಲಾರ್ಕ್ಗಳನ್ನು ಇಟ್ಟದನ್ನು ನಡೆಸಿಕೊಳ್ಳಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವೆಲ್ಲ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದೆವು. ಆದರೆ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಸಹಕಾರಿ ಸಂಸ್ಥೆ ಹಾಗೆ ಅಲ್ಲ. ಬಡವನಿಗೆ ನೊಂದವನಿಗೆ 5 ನಿಮಿಷದಲ್ಲಿ ಅವನಿಗೆ ಕೊಡತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಇವತ್ತು ಮಾಡಿದರೆ ಮಾತ್ರ ನಮಗೆ ಅದಕ್ಕೆ ಬೆಲೆ ಇರುವುದಿಲ್ಲದ್ರೆ ಕಮರ್ಷಿಯಲ್ ಬ್ಯಾಂಕಿಗೂ ನಮಗೂ ನಿಮಗೂ ಏನು ಸಂಬಂಧ ಇಲ್ಲ. ಇವತ್ತು ಪಾಪದ ಜನರೆಲ್ಲ ಬರ್ತಾರೆ, ನನ್ನ ಮಗಳಿಗೆ ಮದುವೆ ಅಂತ ಸಾಲ ಬೋಡು, ಇಲ್ಲಿ ಮಗರದ್ದು ಹೆಂಗೆ ಸಾಲ ಬೋಡು ಅಂತ ಹೇಳುವಾಗ ನಾವು ಆಡಳಿತ ಮಂಡಳಿ ಅವರೆಲ್ಲ ಸೇರಿಕೊಂಡು ಆದಷ್ಟು ಶೀಘ್ರದಲ್ಲಿ ಅವನಿಗೆ ಏನು ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾಡಿದಾಗ ಆ ಸಹಕಾರಿ ಸಂಸ್ಥೆ ಒಳ್ಳೆಯ ಒಂದು ಹೆಸರನ್ನು ಪಡೀತದೆ. ಮತ್ತೊಂದು ಇವತ್ತು ನಮ್ಮ ಸಂಸ್ಥೆಯನ್ನು ನಾವೇ ಹುಟ್ಟುಹಾಕಿ ಅದರಲ್ಲಿ ಬಂದಂಥ ಲಾಭಾಂಶವನ್ನು ನಮ್ಮ ಸಮಾಜಕ್ಕೆ, ಈಗ ನಿಮ್ಮದಾದರೆ ಮೂರ್ತೆದಾರರವರಿಗೆ ಅಥವಾ ನಿಮ್ಮ ಸಮಾಜಕ್ಕೆ ಯಾವ ರೀತಿ ವಿತರಣೆ ಮಾಡಬಹುದು ಅಂತ ಹೇಳುವ ರೀತಿಯಲ್ಲಿ ಆ ಲಾಭವನ್ನು ಹಂಚಿ ಅದನ್ನು ಕೊಡತಕ್ಕಂಥದ್ದು, ಡಿವಿಡೆಂಡ್ ಕೊಡತಕ್ಕಂಥದ್ದು. ಯಾವ ಸಂಸ್ಥೆ ಇವತ್ತು ಸರ್ಕಾರ 25% ಡಿವಿಡೆಂಡ್ ಕೊಡಬಹುದು ಸರ್ಕಾರವೇ ಅನುಮತಿ ಕೊಟ್ಟಿದೆ. ಯಾರು 25% ಡಿವಿಡೆಂಡ್ ಕೊಡ್ತಾನೆ ಆ ಸಂಸ್ಥೆ ಇವತ್ತು ಜನರನ್ನು ಮುಟ್ಟಿದೆ ಅಂತ ಹೇಳುವುದನ್ನು ನೀವು ನಂಬಿಕೊಳ್ಳಬೇಕು. 25% ಇವತ್ತು ಡಿಪಾಸಿಟಿಗೆ 7ರಿಂದ 8%, 8.5% ಇರೋ ಕಾಲದಲ್ಲಿ ಡಿವಿಡೆಂಡ್ 25% ಕೊಡ್ತಾರೆ ಅಂತ ಹೇಳಿದ್ರೆ ಅದು ನಂಬತಕ್ಕಂಥ ವಿಚಾರ ಅಲ್ಲ. ಅಂತ ಒಂದು ಕೆಲಸವನ್ನು ನಾವು ನಮ್ಮ ಸಂಸ್ಥೆಗಳೆಲ್ಲ ಮಾಡಬೇಕು. ಭಾರಿ ಖುಷಿಯಾಗಿದೆ. ನರಿಮುಗೇರಿ ಸಂಸ್ಥೆಯವರು ಇದು 3ನೇ ಉದ್ಘಾಟನೆಗೆ ನಾನು ಬರತಕ್ಕಂಥ ನರಿಮುಗೇರಿಗೂ ಹೋಗಿದ್ದೇನೆ, ಸವಣೂರಿಗೂ ಹೋಗಿದ್ದೇನೆ. ಇವತ್ತು ಇಲ್ಲಿ ಕೂಡ ನಾವು ಕೈ ಎತ್ತಿ ಕೊಟ್ಟಂಥದ್ದು ಮತ್ತು ಒಳ್ಳೆಯ ಮನಸ್ಸಿನಿಂದ ಕೊಟ್ಟದ್ದು. ನಾವು ಉಂಟು ಅಂತ ಹೇಳಿ ಕೊಡೋದಲ್ಲ. ಮನುಷ್ಯ ನಮ್ಮನ್ನು ಒಂದು ಕರೆದಿದ್ದಾರೆ ಅಂತ ಹೇಳಿದರೆ ನಿಮ್ಮ ಒಳ್ಳೆತನಕ್ಕೆ ನಮ್ಮದೊಂದು ಒಳ್ಳೆತನವನ್ನು ಕೂಡಿಸಿ ನಮ್ಮಲ್ಲಿದ್ದ ಸ್ವಲ್ಪ ಹಣವನ್ನು ನಿಮ್ಮ ಹತ್ರ ಠೇವಣಿ ಇಡತಕ್ಕಂಥದ್ದು. ಆದ್ದರಿಂದ ಇದೆಲ್ಲ ಒಳ್ಳೆಯದಾಗಲಿ ಮತ್ತು ನಿಮ್ಮ ಈ ಮೂರ್ತಿದಾರರ ಸಹಕಾರಿ ಸಂಘದ ಎಲ್ಲ ಸದಸ್ಯರಿಗೆ ಇದರ ಸೌಲಭ್ಯ ಸಿಕ್ಕಲಿ ಅಂತೇಳಿ ನನ್ನನ್ನು ಕರೆದ ನಿಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ಭಾಳ ಸಂತೋಷ ಆಗ್ತುಂಟು. ಯಾಕೆಂತ ಹೇಳಿದರೆ 1991ರಲ್ಲಿ ಈ ಒಂದು ಸೊಸೈಟಿ ಪ್ರಾರಂಭ ಆಗಿತ್ತು. ಒಂದು ಸಂದರ್ಭದಲ್ಲಿ ಸೇಂದಿ ನಿಷೇಧ ಆಗುವ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ 2 ಜಿಲ್ಲೆಗಳಲ್ಲಿ ಈ ಮೂರ್ತಿದಾರಿಕೆ ಬಂದಾಗುವುದಂತಲೇ ಹೇಳುವಾಗ ಈ ಸರ್ಕಾರ ಈ ಬೇರೆ ಬ್ಯಾಂಗ್ಳೂರು ಇರ್ಬೋದು, ಬೇರೆ ಬೇರೆ ಪ್ರದೇಶಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಲಬೆರಕೆ ಆಗ್ತಿತ್ತು. ಅದನ್ನು ನಿಲ್ಲಿಸಲಿಕ್ಕೋಸ್ಕರ ಇದನ್ನೊಂದು ಬ್ಯಾನ್ ಮಾಡುವಂಥ ವ್ಯವಸ್ಥೆ ಆಯಿತು.
ಆಗ ನಮ್ಮ ಆ್ಯಕ್ಚುಲ್ ಆಗಿ ಇಲ್ಲಿ ಯಾರು ಶೇಂದಿ ಮಾರಾಟ ಮಾಡ್ತಿದ್ದಾರೆ, ಶೇಂದಿ ಮೂರ್ತಿದ್ದಾರೆ, ಅವರಿಗೆ ಬಹಳ ತೊಂದರೆ ಆಯ್ತು ಇದರಿಂದಾಗಿ. ಹಾಗೆ ಲಕ್ಷಾಂತರ ಮಂದಿ ಈ ಮೂರ್ತದಾರರು ಬೀದಿಗೆ ಬೀಳುವಂಥ ವ್ಯವಸ್ಥೆ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಬಂಗಾರಪ್ಪನವರು ಈ ಒಂದು ಮುಖ್ಯಮಂತ್ರಿಗಳಾಗಿದ್ದರು. ಅವರು ಈ ಮೂರನೇ ಮಾರುವವ ಎಂಬ ವಿಚಾರದಲ್ಲಿ ಈ ಸೊಸೈಟಿ ಮುಖಾಂತರ, ಈಗ ಹಾಲಿನ ಸೊಸೈಟಿ ಹೇಗೆ ಉಂಟು ಅದೇ ರೀತಿಯ ಮಾದರಿಯಲ್ಲಿ ಈ ಮೂರ್ತದಾರ ಸೊಸೈಟಿಗಳನ್ನು ಕೂಡ ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ನಮ್ಮ ಆಗ ಅಂತ ಹೇಳಿದರೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆ ಒಂದಿತ್ತು. ಆಗ ನಮ್ಮ ಈ ಮಂಗಳೂರು ಜಿಲ್ಲೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದರು. ಹಾಗೆ ಈ ಸೊಸೈಟಿಗಳು ಅಂದರೆ ಈಗ ನಮ್ಮ ಮಂಗಳೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಎಲ್ಲ ಕಡೆ ಸೊಸೈಟಿಗಳು ಹುಟ್ಟಿಕೊಂಡು ಶೇಂದಿ ವ್ಯಾಪಾರವನ್ನು ಮಾಡುವವರಿಗೆ ಒಂದು ಸೊಸೈಟಿ ಮುಖಾಂತರ ಮಾರುವಂಥ ವ್ಯವಸ್ಥೆಗಳು ಆಗ್ತಾ ಬಂತು. ಆದರೆ ಇದರಲ್ಲಿ ಕೆಲವು ಏನಾಯ್ತು ಅಂತ ಹೇಳಿದರೆ, ಈ ಮೂರ್ತದಾರರು ಅಂದರೆ ಕೆಲವು ಹೆಚ್ಚಿನವರು ವಿದ್ಯಾವಂತರಲ್ಲದ ಕಾರಣ ಈ ಸೊಸೈಟಿಗಳು ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ನಡೀತಿರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಈ 5 ಸೊಸೈಟಿಗಳು ಇತ್ತು. ಪುತ್ತೂರು, ಕುಂಬ್ರ, ನರಿಮೊಗರು ಮತ್ತು ಆಲಂಕಾರು ಮತ್ತು ಉಪ್ಪಿನಂಗಡಿ, ಈ 5 ಸೊಸೈಟಿಗಳು ನಮ್ಮಲ್ಲಿ ಕಾರ್ಯ ಮಾಡ್ತಾ ಇತ್ತು. ಆದರೆ ಈ ಬ್ಯಾಂಕಿಂಗ್ ವ್ಯವಸ್ಥೆ ಖಾಲಿ ಪುತ್ತೂರು ಮತ್ತು ನಮ್ಮ ಈ ಉಪ್ಪಿನಂಗಡಿಯಲ್ಲಿ ಸ್ಟಾರ್ಟ್ ಆಗಿತ್ತು. ಆದರೆ ಉಪ್ಪಿನಂಗಡಿ ಸೊಸೈಟಿ ಬಹಳ ಇಂಪ್ರೂವ್ಮೆಂಟ್ ಆಯಿತು, ಭಾಳ ದೊಡ್ಡದಾಗಿ ಬೆಳೆಯಿತು, ಹಾಗೆ ಪುತ್ತೂರು ಸಹ ಬೆಳೆಯಿತು. ಆದರೆ ನಮ್ಮ ಉಳಿದ ಮೂರು ಸೊಸೈಟಿಯಲ್ಲಿ ಈ ಬ್ಯಾಂಕಿಂಗ್ ವ್ಯವಸ್ಥೆ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾನು 2001ರಲ್ಲಿ ನಾನು ಬಿಲವ ಸಂಘದ ಅಧ್ಯಕ್ಷನಾಗಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮೂರ್ತದಾರ ಸೊಸೈಟಿ ಅಧ್ಯಕ್ಷರುಗಳೆಲ್ಲ ಬಂದು ನನ್ನ ಹತ್ರ ಹೇಳಿದರು, ಈ ಸೊಸೈಟಿಗಳನ್ನು ಏನಾದರೂ ಒಂದು ಸರಿ ಮಾಡಬೇಕು, ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಹಾಗೆ ನಾವು ಒಂದು ಕಮಿಟಿಯಲ್ಲಿ ರಚನೆ ಮಾಡಿ ಅದರ ಮುಖಾಂತರ ನಾವು ಈ ಸೊಸೈಟಿಗಳ ಜೀರ್ಣೋದ್ಧಾರಕ್ಕೆ ಹೊರಟೆವು. ಹಾಗೆ ಹೊರಟಾಗ ಈ ಆಲಂಗಾರ್ ಸೊಸೈಟಿ ಇರ್ಬೋದು, ಕುಂಬ್ರ ಸೊಸೈಟಿ ಇರ್ಬೋದು, ನಮ್ಮ ನರಿಮೊಗರು ಸೊಸೈಟಿಗಳನ್ನು ಈ ಬ್ಯಾಂಕಿಂಗ್ ವ್ಯವಸ್ಥೆಗೆ ತರುವಂಥ ಒಂದು ಕೆಲಸ ಮಾಡಿದ್ದೆವು. ಆದ್ದರಿಂದ ಇವತ್ತು ಬಹಳ ಒಳ್ಳೆಯಲ್ಲಿ ನಮ್ಮ ನಡೀತಾ ಉಂಟು ಈ ಸೊಸೈಟಿಗಳು. ಇವತ್ತು ಆಲಂಗಾರ್ ಸೊಸೈಟಿ ಸಾಧಾರಣ ಒಂದು 5-6 ಬ್ರಾಂಚ್ ಆಗಿದೆ ಅವ್ರದ್ದು. ಬಹಳ ಸಾಧಾರಣ ಒಂದು 200 ಕೋಟಿಗಿಂತ ಮೇಲಿನ ವ್ಯವಹಾರ ಅವ್ರು ಮಾಡ್ತಾ ಇದ್ದಾರೆ. ಹಾಗೆ ಉಪ್ಪಿನಂಗಡಿ ಸೊಸೈಟಿಯವರು ಸಾಧಾರಣ ಒಂದು 100-200 ಕೋಟಿ ವ್ಯವಹಾರ ಮಾಡ್ತಾರೆ. ಹಾಗೆ ಪುತ್ತೂರಿನವರು ಕೂಡ. ಹಾಗೆ ಈಗ ನಮ್ಮ ಸೊಸೈಟಿಗಳು ಇದು ಅದರ ಮೇಲೆ ಆದಂಥ ಸೊಸೈಟಿಗಳು ಕೂಡ ಈಗ ಒಳ್ಳೆ ರೀತಿಯಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡಿಕೊಂಡು ಬರ್ತಾ ಇದೆ. ಅದೇ ರೀತಿ ನಾನು ನಮ್ಮ ಮೂರ್ತದಾರ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷನಾಗಿದ್ದೆ. ಆಗ ಕೂಡ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ, ಉಡುಪಿ ಜಿಲ್ಲೆ ಬೇರೆ ಆಯಿತು, ಮಂಗಳೂರು ಜಿಲ್ಲೆ ಬೇರೆ ಆಯಿತು. ಮೊದಲು ಉಡುಪಿ ಜಿಲ್ಲೆಯ ಅಧ್ಯಕ್ಷ ಸದಾನಂದ ಅವರು ನಮ್ಮ ಮಹಾಮಂಡಲದ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಜಿಲ್ಲೆ ಬೇರೆ ಆದಾಗ ಅವರ ಹೆಚ್ಚಿನ ಠೇವಣಿ ಎಲ್ಲ ಮೂರ್ತದಾರ ಮಹಾಮಂಡಲ ಇತ್ತು, ಅದನ್ನು ಅವರು ಉಡುಪಿಗೆ ಶಿಫ್ಟ್ ಆಯಿತು. ಅದು ಆಗ ನಮ್ಮ ಇಲ್ಲಿ ಮೂರ್ತದಾರ ಮಹಾಮಂಡಲ ಕೂಡ ಕ್ಷೀಣಿಸುವಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಮ್ಮ ನಾರಾಯಣ ಮಾಸ್ಟರ್ ಅಂತ ಉಜಿರೆ ಅವರು DCC ಬ್ಯಾಂಕಿನ ಸದಸ್ಯರಾಗಿದ್ದವರು. ಅವರು ನನಗೆಲ್ಲ ಫೋನ್ ಮಾಡಿದ್ರು. ಆ ಸಂದರ್ಭದಲ್ಲಿ ಫೋನ್ ಮಾಡಿ, ವಿಜಯರೇ, ಈ ನಮ್ಮ ಮೂರ್ತದಾರ ಮಹಾಮಂಡಲ ತುಂಬ ಬೋಲ್ಡು, ನಮ್ಮ ಎಷ್ಟು 100 ವರ್ಷ ಆಗ್ತಾ ಬಂತು, ಸಾಧಾರಣ ಹತ್ತಿರ ಆಯಿತು, ಇದನ್ನು ನಾವು ಉಳಿಸಬೇಕು ಅಂತ ಹೇಳಿದರು. ಹಾಗೆ ನಾವೆಲ್ಲ ಹೋಗಿ ಅದರಲ್ಲಿ ಡೈರೆಕ್ಟರ್ ಆಗಿ ಸೇರಿಕೊಂಡು ನಾವು ಅದನ್ನು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆವು. ಮತ್ತು ನಾರಾಯಣ ಮಾಸ್ಟ್ರು ತೀರಿಕೊಂಡ ನಂತರ ನಾನು ಅದರ ಮೂರ್ತದಾರ ಮಹಾಮಂಡಲದ ಅಧ್ಯಕ್ಷನಾದೆ. ಈಗ ನಮ್ಮ ಸಂಜೀವ ಪೂಜಾರಿ ಬಿರ್ವ ಸೆಂಟರ್ ಮೆಲ್ಕಾರ್ನವರು ಅವರ ಅಧ್ಯಕ್ಷರಾಗಿದ್ದಾರೆ. ಈಗ ನಾನು ನಿರ್ದೇಶಕರಾಗಿದ್ದೇನೆ. ಈಗ ನಮ್ಮ ಮಹಾಮಂಡಲ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಇಂಪ್ರೂವ್ ಆಗಿದೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು. ಇವತ್ತು ಮುಖ್ಯವಾಗಿ ಈ ಸೊಸೈಟಿಗಳು, ಈಗ ಸತೀಶ್ ಕುಮಾರ್ ಹೇಳಿದರು, ಮತ್ತು ನಮ್ಮ ಇವರು ಯಾರು ಸೀತಾರಾಮಯ್ಯವರು ಹೇಳಿದರು. ಯಾಕೆ ಅಂತ ಹೇಳಿದರೆ, ಮುಖ್ಯವಾಗಿ ನಮ್ಮ ಇದರಲ್ಲಿ ಈ ಸೊಸೈಟಿಯಲ್ಲಿ ನಾವು
ಎಂತಂತ ಹೇಳಿದರೆ ಬ್ಯಾಂಕಿನ ನ್ಯಾಷನಲೈಸ್ ಬ್ಯಾಂಕಿನ ಹಾಗೆ ಅಲ್ಲ. ಇಲ್ಲಿ ನಾವು ಅವರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ತುರ್ತಾಗಿ ಸಾಲ ನೀಡುವಂಥ ವ್ಯವಸ್ಥೆ ನಮ್ಮ ಸೊಸೈಟಿಗಳನ್ನು ಮಾಡ್ತೀವಿ ನಾವು. ಇವತ್ತು ಅವರಿಗೆ ಮದುವೆ ಸಂದರ್ಭ ಇರ್ಬೋದು, ಬೇರೆ ಬೇರೆ ಮನೆ ಕಟ್ಟೋದಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಿರ್ತದೆ ಹಳ್ಳಿಯಲ್ಲಿ. ಅಂಥ ಹಳ್ಳಿಯಲ್ಲಿರುವ ಸಮಸ್ಯೆಗಳಿಗೆ ನಾವು ಅವರಿಗೆ ತುರ್ತಾಗಿ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಅದೇ ರೀತಿ ನಮ್ಮಲ್ಲಿ ಪಿಗ್ಮಿ ಆಧಾರಿತ ಸಾಲ ಉಂಟು. ಪಿಗ್ಮಿ ಆಧಾರಿತದಲ್ಲಿ ನಾವು 2 ಜನದ ಪಿಗ್ಮಿ ಇದನ್ನು ತೆಕ್ಕೊಂಡು ನಾವು ಈಗ ಅವರಿಗೆ ಸಾಲ ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಅದು ಬಹಳ ಒಳ್ಳೆಯಿಂದ ನಮ್ಮ ಪಿಗ್ಮಿ ಆಧಾರಿತ ಸಾಲದಲ್ಲಿ ನಡೀತಾ ಉಂಟು ಇಲ್ಲಿ. ಹಾಗೆಯೇ ಸಾಧಾರಣ 2011ರಲ್ಲಿ ನಮ್ಮ ನರಿಮೊಗರು ಶಾಖೆಯನ್ನು ನಾವು ಉದ್ಘಾಟನೆ ಮಾಡಿದೆವು. ಅದರ ನಂತರ ನಾವು ಬ್ಯಾಂಕಿಂಗ್ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬಂತು. ಹಾಗೆ ಇವತ್ತು ನಮ್ಮ ಕಳೆದ ಬಾರಿ ಸವಣೂರು ಶಾಖೆ ಕೂಡ ಮಾಡಿದ್ದೆವು. ಸವಣೂರು ಶಾಖೆ ಬಹಳ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಅದೇ ರೀತಿ ಇವತ್ತು ಪುಂಚತಾರ ಶಾಖೆ ಕೂಡ ಇವತ್ತು ಉದ್ಘಾಟನೆ ಆಗಿದೆ. ಇವತ್ತು ಸಂತೋಷ ಅಂತ ಹೇಳಿದರೆ ಇವೆಲ್ಲರೂ ಕೂಡ ಇವತ್ತು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಈ ಸೊಸೈಟಿ ಭಾಳ ಇಂಪ್ರೂವ್ ಆಗ್ತಾ ಉಂಟು. ಇದರಿಂದ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಾವೇ ಒಂದು ಹುಟ್ಟಾಕಿದ ಸೊಸೈಟಿಗಳು ಒಂದು ಒಳ್ಳೆ ರೀತಿಯಲ್ಲಿ ಇನ್ನಷ್ಟು ಬ್ರಾಂಚ್ಗಳನ್ನು ಮಾಡುವಾಗ ನಮಗೆ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ನಾವೊಂದು ಅದರ ಸ್ಥಾಪಕದಲ್ಲಿ ನಾವಿದ್ದವರು, ಆದ್ದರಿಂದ ನಮಗೆ ಹೆಚ್ಚಿನ ಸಂತೋಷ ನಮಗೆ ಬರ್ತದೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯ ಅವರ ಬಗ್ಗೆ ನಾವು ತುಂಬ ಜನರು ಹೇಳಿದರು ವಿಷಯದಲ್ಲಿ. ಅವರ ಒಂದು ಸಹಕಾರ ರತ್ನ ಅವರು. ಅವರಿಗಿರುವಷ್ಟು ನಾಲೆಜ್ ಈ ಒಂದು ಸಹಕಾರಿ ಫೀಲ್ಡ್ನಲ್ಲಿ ಬೇರೆ ಯಾರಿಗೆ ಇರಲಿಕ್ಕಿಲ್ಲ. ಯಾಕೆಂತ ಹೇಳಿದರೆ ಅವರ ಹಲವಾರು ಬ್ಯಾಂಕ್ಗಳಲ್ಲಿ DCC ಬ್ಯಾಂಕ್ ಇರ್ಬೋದು, ನಮ್ಮ ಮಿಲ್ಕ್ ಫೆಡರೇಷನ್ ಇರ್ಬೋದು, ಹಾಲು ಸೊಸೈಟಿ ಇರ್ಬೋದು, ನಮ್ಮ ಪಂಚಾಯತ್ ಇರ್ಬೋದು, ಎಲ್ಲದರಲ್ಲಿ ಅವರು ಕೆಲಸ ಮಾಡಿದವರು. ಅವರಿಗೆ ಹೆಚ್ಚಿನ ಒಂದು ಇದುಂಟು. ಆದ್ದರಿಂದ ನಾವು ನಮ್ಮ ಪ್ರತಿಯೊಂದು ಶಾಖೆಗಳಿಗೆ ಉದ್ಘಾಟನೆ ಆಗುವಾಗ ನಾವು ಅವರನ್ನು ಕರಿತೇವೆ. ಯಾಕೆಂತ ಹೇಳಿದರೆ ಅವರ ಒಂದು ದಿವ್ಯ ಹಸ್ತದಿಂದ ಸ್ಟಾರ್ಟ್ ಆದ ನಮ್ಮ ನರಿಮೊಗರು ಸೊಸೈಟಿ ಇರ್ಬೋದು, ಸವಣೂರು ಇರ್ಬೋದು, ಅದೆಲ್ಲ ಒಳ್ಳೆ ರೀತಿಯಲ್ಲಿ ಮುಂದೆ ಬಂದಿದೆ. ಯಾಕೆಂತ ಹೇಳಿದರೆ ಶುದ್ಧ ಮನಸ್ಸಿನಿಂದ ಒಳ್ಳೆ ರೀತಿಯಿಂದ ನಮಗೆ ಡೆಪಾಸಿಟನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಅವರ ಒಂದು ಪೊಲೀಸ್ ಹೇಳಿದ್ದಾರೆ, ಪೊಲೀಸಿನಿಂದ ನಮ್ಮ ಕೂಡ ಪೊಲೀಸ್ ಇವತ್ತು ಜಾಸ್ತಿ ಆಗಿದೆ. ಹಾಗಿರುವಾಗ ಇವತ್ತು ಸಂತೋಷ ಆಗ್ತುಂಟು. ಇವತ್ತು ಒಳ್ಳೆ ರೀತಿಯಲ್ಲಿ ನಮ್ಮ ಈ ಸೊಸೈಟಿಗಳು ಇನ್ನಷ್ಟು ಬ್ರಾಂಚ್ ಮಾಡಬೇಕು. ಆಗ ತುಂಬ ಜನರಿಗೆ ಅಂದರೆ ತುಂಬ ನಮ್ಮ ಸಮಾಜದ ಹುಡುಗರಿದ್ದಾರೆ, ಅವರಿಗೊಂದು ಕೆಲಸ ಕೊಟ್ಟಾಗ ಆಗ್ತದೆ. ಅದೇ ರೀತಿ ನಮ್ಮ ಸಮಾಜದಲ್ಲಿ ತುಂಬ ಜನ ಬಡವರಿದ್ದ ಹುಡುಗರಿದ್ದಾರೆ. ಅವರಿಗೆ ಸ್ವಂತ ಉದ್ಯೋಗ ಮಾಡಬೇಕಿದ್ರೆ, ಅವರಿಗೆ ಕೆಲಸ ಕೊಡಬೇಕಿದ್ರೆ ನಮಗೆ ಸಹಾಯ ಮಾಡಲಿಕ್ಕಾಗ್ತದೆ. ಆದ್ದರಿಂದ ಎಲ್ಲ ರೀತಿಯಲ್ಲಿ ಈ ಒಂದು ಶಾಖೆಗಳು ಇನ್ನೂ ಹೆಚ್ಚಾಗಿ ಆಗಲಿ. ಇನ್ನು ಕೂಡ ತುಂಬ ಜನ ಮಾತಾಡಲಿಕ್ಕಿದ್ದಾರೆ. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ಹೇಳುತ್ತಾ ಎಲ್ಲರಿಗೂ ಒಂದಿಷ್ಟು ಮಾತಾಡ್ಕೊಂಡು ಉಳಿಸ್ತೇನೆ. ಸ್ಮರಣಿಕೆ ಗೌರವ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೆ. ಅನ್ಯ ಕಾರ್ಯನಿಮಿತ್ತ ತೆರಳುತ್ತಿರುವ ಸರ್ ತಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ತಮಗೆ ತುಂಬು ಹೃದಯದ ಕೃತಜ್ಞತೆಗಳು. ಈಗ ಇವತ್ತಿನ ಈ ಒಂದು ಸಭೆಯಲ್ಲಿ ಗಣಕೀಕರಣ ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡಿದವರು ಶ್ರೀ ಮೋಹನ್ ಗೌಡ ಇಡ್ಯಡ್ಕೈ. ಇಲ್ಲಿರುವಂತಹ ವೇದಿಕೆಯಲ್ಲಿರುವಂತಹ ಗಣ್ಯರು ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ವಿವಿಧ ಸಹಕಾರಿ ಸಂಘಗಳಲ್ಲಿ ಅಧ್ಯಕ್ಷರಾಗಿ ಅಥವಾ ಅನನ್ಯ ಜವಾಬ್ದಾರಿ ನಿರ್ವಹಿಸುತ್ತಿರುವವರಿದ್ದಾರೆ. ಮೋಹನ್ ಗೌಡ ಇಡ್ಯಡ್ಕ ಕೂಡ ಇವರು ಕೂಡ ಹಾಗೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರಿ ಸಂಘ ಸ್ಥಾಪನೆ ಆಗುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿ ಅದರ ಪ್ರವರ್ತಕರಾಗಿ ಪ್ರಸ್ತುತ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವವರು. ಅನೇಕ ಸಂಘ ಸಂಸ್ಥೆಗಳ ಜವಾಬ್ದಾರಿಯನ್ನು ವಹಿಸಿಕೊಂಡು ವಿವಿಧ ರೀತಿಯ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಶ್ರೀಯುತರು ನಮ್ಮ ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೆ. ನಮ್ಮ ಪುಂಚೋತ್ತಾರನಲ್ಲಿ ಇವತ್ತು 2ನೇ ಶಾಖೆ ನಮ್ಮ ಮೂರ್ತಿದಾರರ ಸಹಕಾರಿ ಸಂಘದ ಮೂಲಕ ಇವತ್ತು ಉದ್ಘಾಟನೆ ಆಗುವಂಥ ಒಂದು ಈ ಒಳ್ಳೆಯ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಗಳಾಗಿದ್ದೇವೆ. ಈ ಸಮಾರಂಭದ ಅಧ್ಯಕ್ಷರು ಮತ್ತು ಈ ಸೊಸೈಟಿ ಅಧ್ಯಕ್ಷರಂತ ನನ್ನ ಮಿತ್ರರಂತ ಸತೀಶ್ ಕುಮಾರ್ ಕೆಡಿಂಜಿಯವರೇ, ನಮ್ಮ ಅನೇಕ ಸಂಸ್ಥೆಗಳನ್ನು ಮುಖ್ಯವಾಗಿ ಈ ಸಂಸ್ಥೆಯನ್ನು ಕೂಡ ಮೇಲೆ ತಂದು ಅದಕ್ಕೆ ಕಾಯಕಲ್ಪ ಕೊಟ್ಟಂಥ ಸನ್ಮಾನ್ಯ ವಿಜಯಕುಮಾರ್ ಸೊರಕೆ ಅವರೇ, ಹಿರಿಯರಂಥ ಶೀನಪ್ಪ ಗೌಡ್ರೆ, ಪಂಚಾಯತ್ನ ಅಧ್ಯಕ್ಷರಂಥ ವಿಶ್ವನಾಥ್ರೆ, ನಮ್ಮ ಮಸೀದಿಯ ಬೈತಡ್ಕ ಮಸೀದಿ ಅಧ್ಯಕ್ಷರಂಥ ಇಸ್ಮಾಯಿಲ್ ಸಾಹೇಬ್ರೆ, ವೆಂಕಟೇಶ್ ಭಟ್ರೆ, ಈ ಕಟ್ಟಡದ ಮಾಲೀಕರಾದ ನಾರಾಯಣಗೌಡ್ರೆ ಮತ್ತು
ಎಲ್ಲ ಸಂಘದ ನಿರ್ದೇಶಕರೇ, ನಮ್ಮ ಸಭಿಕರಲ್ಲಿ ಅನೇಕ ಬೇರೆ ಬೇರೆ ಸಂಸ್ಥೆಯಲ್ಲಿ ದುಡಿಯುವವರು, ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಈ ಸಮಾಜಕ್ಕೆ ಕೊಟ್ಟಂಥ ಅನೇಕರು ಇದ್ರಿ. ನಿಮ್ಮೆಲ್ಲರೂ ಕೂಡ ವಂದಿಸಿ, ಪತ್ರಕರ್ತರು ಕೂಡ ವಂದಿಸಿ ಒಂದೆರಡು ಮಾತಾಡಲಿಕ್ಕೆ ನಿಂತಿದ್ದೇನೆ. ಬಹಳ ಒಂದು ಸಹಕಾರ ಸಂಘ ಅಂತ ಹೇಳಿದರೆ ಎರಡು ವಿಚಾರ ಅಂತ ನಾನು, ಹೀಗೆ ಸೀತಾರಾಮಣ್ಣ ತುಂಬ ವಿಷಯ ಮಾತಾಡಿದರು. ನಂಬಿಕೆ ಮತ್ತು ವಿಶ್ವಾಸ. ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟುಕೊಂಡು ಈ ಸಂಸ್ಥೆ ಬೆಳೆಯುವಂಥದ್ದು. ಅನೇಕ ಯಾಕೆಂದರೆ ಮೊಳಲಿ ಶಿವರಾಯರಿಂದ ಪ್ರೇರೇಪಣೆಗೊಂಡಂಥ ಒಂದು ನಮ್ಮ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳನ್ನು ಬಹಳಷ್ಟು ಅಂದರೆ ಜನರಿಗೆ ಕೊಡುವಂಥ ಕೆಲಸವನ್ನು ಅವರು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಮುಂದುವರಿಸಿಕೊಂಡಂಥ ನಮ್ಮ ಎಲ್ಲ ಸಮಾಜದವರು ಕೂಡ ಇವತ್ತು ನ್ಯಾಷನಲೈಸ್ ಬ್ಯಾಂಕಿಗೆ ಸಮಾನವಾಗಿ ಅಥವಾ ಅದಕ್ಕಿಂತ ಹೆಚ್ಚು ಕೆಲಸ ಮಾಡುವಂಥ, ಸಹಾಯ ಮಾಡುವಂಥ ಕೆಲಸವನ್ನು ನಮ್ಮ ಸಹಕಾರ ಸಂಘಗಳು ಮಾಡ್ತಾಯಿದ್ದೇವೆ. ಅನೇಕ ಜನರಿಗೆ ಯೋಚನೆ ಮಾಡ್ಬೋದು, ಸಹಕಾರ ಸಂಘದಲ್ಲಿ ಅಧ್ಯಕ್ಷರು, ನಿರ್ದೇಶಕರು ಎಲ್ಲ ಇದ್ದೇವೆ, ನಾವೆಲ್ಲರಿಗೂ ಬೇರೆ ಬೇರೆ ಸಂಘದಲ್ಲಿ ಕೆಲಸ ಮಾಡಿದವರಿದ್ದೇವೆ. ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಮಾತ್ರವಿನ ನಮ್ಮ ಸಹಕಾರ ಸಂಘದಲ್ಲಿ ನನಗೆ ಗೊತ್ತಿಲ್ಲ, ಯಾರು ಕೂಡ TADA ತಗೊಳ್ಳುವಂಥ ವ್ಯವಸ್ಥೆ ಇನ್ನೂ ಕೂಡ ನಾವು ಹೊರಡಲೇ ಇಲ್ಲ. ನಮಗೆ ಈಗ ನಮ್ಮ ಸಂಘದಲ್ಲಿ ಈಗ ಟೀ ಒಂದು ಕೊಡ್ತೇವೆ ಬಂದರೆ, ಬಿಟ್ಟರೆ ಬೇರೆ ಬೇರೆ ಇಡೀ ತಾಲೂಕು ಎಲ್ಲೆಲ್ಲ ತಿರುಗಾಡಿದರೂ ಕೂಡ ನಮ್ಮ ಸ್ವಂತದಲ್ಲಿ ಹೋಗಬೇಕು ವಿನ ಸಹಕಾರಿ ಸಂಘದ ನಿಮ್ಮ ಶೇರ್ನ ಹಣದಲ್ಲಿ ₹1 ನಮ್ಮ ಯಾರು ಕೂಡ ಇಲ್ಲಿ ಸಚಿವಕುಮಾರ್ ಯಾರು ಕೂಡ ನನ್ನ ಮಟ್ಟಿಗೆ ಯಾವ ಸಂಘದಲ್ಲಿ ಕೂಡ ಇಲ್ಲ ಇವತ್ತಿನವರೆಗೆ. ಯಾಕೆಂದರೆ ನಮ್ಮ ಜಿಲ್ಲೆಯ ಆ ಥರ ನಮಗೆ ಯಾರು ಕೂಡ ಅದನ್ನು ಇವತ್ತು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಯಾರು ಕೂಡ. ಇದೊಂದು ಸೇವೆ ಅಂತ ಹೇಳುವ ರೀತಿಯಲ್ಲಿ ನಡೀತಾ ಉಂಟು. ಒಂದು ವಿಚಾರ, ನಮ್ಮ ಸಂಘ ಇವತ್ತು ನಾನು ಅದನ್ನು ಪ್ರವರ್ತಕನಾಗಿ ಪ್ರಾರಂಭ ಮಾಡಿದಾಗ ಇವತ್ತು ನಾವು 545 ಕೋಟಿ ವ್ಯವಹಾರಕ್ಕೆ ಬಂದಿದ್ದೇವೆ. ನಾವು ಸುಮಾರು ಈಗ 2025ಕ್ಕೆ ಇದು 25ನೇ ವರ್ಷ. ನಾವೆಲ್ಲ 25 ವರ್ಷ ಆಗುವ ನಾವೆಲ್ಲ ಹೇಳಿದ್ದೇವೆ ನಾವು ಇನ್ನೂ ಡೈರೆಕ್ಟಾಗಿ ನೀಡುವುದಿಲ್ಲ ಅಂಥೇಳಿ, ಹೊಸ ಹುಡುಗರಿಗೆ ಕೊಡಿ ಅಂಥೇಳಿ. ಆವಾಗ ನಾವು ಹೇಳಿದೆ 1,000 ಕೋಟಿ ವ್ಯವಹಾರಕ್ಕೆ ತರಬೇಕು, ಆಮೇಲೆ ನಾವೆಲ್ಲರೂ ಬಿಡ್ತೇವೆ ಅಂತ. ಅರೆ, ನಾನು ಸಹಾಯ ಮಾಡುವಂಥ ವಿಚಾರವನ್ನು ನಾವೆಲ್ಲ ಹೇಳಿದೆವು. ಹೇಗೆ ಆಗಿದೆ ಅಂದರೆ, ಆಲಂಕಾರ ಹತ್ರ ಒಬ್ಬರಿಗೆ ನಾವು ರಾತ್ರಿ ಬೇಕು ಅರ್ಜೆಂಟಾಗಿ ಕೊಟ್ಟಿದ್ದೇವೆ ಒಂದು 5-8 ಲಕ್ಷ ರೂಪಾಯಿ ಜಾಗದ ಏನು ತಗೊಳ್ಳೋದು ಅಂತೇಳಿ. ಈಗ ಏನಾಗಿದೆ ಅಂದರೆ, ಜಾಗಕ್ಕೆ ಕೊಟ್ಟ ಲೋನ್ ಆದ ಮೇಲೆ ಇವರು ಅದನ್ನು ನಮಗೆ ಹೇಳದೆ ಇನ್ನೊಬ್ಬರಿಗೆ ಮಾರಿದ್ದಾರೆ. ನಮ್ಮ ಸಾಲ ಇಲ್ಲಿ ಬಾಕಿ ಪರಿಸ್ಥಿತಿ. ಸಹಾಯ ಮಾಡೋದಂದರೆ ಡಾಕ್ಯುಮೆಂಟ್ ಸ್ವಲ್ಪ ವ್ಯತ್ಯಾಸ ಆದಾಗ ಇವತ್ತು ನಮ್ಮಿಂದ ಹೆಚ್ಚು ಬುದ್ಧಿವಂತರು ನಮ್ಮ ಅನೇಕ ಜನ ಇವತ್ತು ಇದ್ದಾರೆ. ಯಾಕೆಂದರೆ ನಾನು ಸಹಕಾರಿ ಸಂಘದ ಚಾಲಕದಲ್ಲಿ ಅಧ್ಯಕ್ಷನಾಗಿದ್ದಾಗ ಅನೇಕ ಸಲ ನಾವು ಪೇಪರ್ ಆಮೇಲೆ ಲೋನ್ ಫಸ್ಟಿಗೆ ಕೊಡೋದು, ಇದು ನನ್ನ ಕಾಲದಲ್ಲಿ ಕೊಟ್ಟಿದ್ದೇವೆ. ಆಗ ನಂಬಿಕೆ ಇತ್ತು, ಯಾಕೆಂದರೆ ಲೋನ್ ಪೇಪರ್ ಆಮೇಲೆ ರೆಡಿ ಆಗೋದು ಬಂದು ಅವನಿಗೆ ಹಣ ಇವತ್ತೇ ಕೊಟ್ಟಾಯಿತು, ರಾತ್ರಿಯೇ ನಾವು ಹಣ ಕೊಟ್ಟಾಗಿದೆ, ಅವ್ರದ್ದು ಪೇಪರ್ ಸೋಮವಾರ ಅಂತ ನಾವು ತಯಾರು ಮಾಡೋದು. ಇದು ಆಗ ನಡೀತಿತ್ತು. ಇವತ್ತು ನನಗೆ ಅದು ಕೂಡ ಹೆದರಿಕೆ ಆಗಿದೆ. ಯಾಕೆಂದರೆ ಲೀಗಲಿ ಮಾತ್ರ ಬಹಳ ಸರಿಯಾಗಿ ಇಲ್ಲದಿದ್ದರೆ ಸಹಕಾರ ಸಂಘದಲ್ಲಿ ಕೂಡ ನಾವು ಕೆಲ ಸಲ ತೊಂದರೆಯನ್ನು ಈಗ ಅನುಭವಿಸ್ತಾ ಇರೋದನ್ನು ನಾನು ಹೇಳಿದ್ದಷ್ಟೇ. ಅದ ಕಾರಣ ಆದರೆ ಇದು 18% ಇವತ್ತು ಡಿವಿಡೆಂಡ್ ಕೊಟ್ಟಿದ್ದಾರೆ, ಒಳ್ಳೆಯ ಬೆಳವಣಿಗೆ. ಮುಖ್ಯವಾಗಿ ಅವರೆಲ್ಲ ಹೇಳಿದ್ರು ಅಂದರೆ ನಾವೆಲ್ಲರೂ ಕೂಡ ಬಡತನದಲ್ಲಿ ಬಂದವರು. ಯಾಕೆಂದರೆ ಮೂರ್ತದಾರರು ಅಂದರೆ ಇನ್ನೂ ನಾನು ಹೇಳೋದು ಅವರು ಎಲ್ಲರೂ ಬಟ್ಟೆ ಕೆಳಗೆವರೆಗೆ ಹುಟ್ಟವರಲ್ಲ. ನಾವು ಸಣ್ಣಿರೋ ನೋಡಿದೆವು, ಎಲ್ಲರೂ ಕೂಡ ಬಹಳಷ್ಟು ಕಷ್ಟಪಟ್ಟು ರಾತ್ರಿ ಎಲ್ಲ ದುಡಿಯುವಂಥ ಇದು. ಯಾಕೆಂದರೆ ನಾವು ಕೂಡ ಒಂದೊಂದು ಸಲ ನಮಗೆ ಒಂದು ಸ್ವಲ್ಪ ಬೇಕು ಅಂತ ಹೇಳಿ ತೆಗೆದಿಡ್ತಿದ್ರು ಅವರು. ಈ ರೀತಿ ಅಂದರೆ ಹಾಗೆ ಇರುವಂಥ ಕಷ್ಟ, ಅದರಿಂದ ಅವರು ಈ ರೀತಿ ಇವತ್ತು ಬಿಲ್ಲವ ಸಮಾಜ ಅಂದರೆ ಕೂಡ ಇಡೀ ಜಿಲ್ಲೆ ಅಲ್ಲ, ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಒಂದು ಸಮಾಜವಾಗಿ ಇವತ್ತು ಕೂಡ ಮೂಡಿ ಬಂದಿದೆ. ಆದ ಕಾರಣ ಇವತ್ತೇನು ಕಡಿಮೆ ಇಲ್ಲ, ಆದರೆ ತುಂಬ ಎಲ್ಲ ಇದ್ದಾರೆ, ಆದರೆ ಕೆಲವರು ಇನ್ನೂ ಕೆಳಗಿದ್ದೇವೆ. ಇವತ್ತು ನಮ್ಮ ಎಲ್ಲ ಸಮಾಜದವರು ನೋಡಬೇಕಾದ್ದು ನಮ್ಮ ಕಟ್ಟ ಕಡೆಯ ಜನರ ಬಗ್ಗೆ.
ಅವರನ್ನು ನಾವು ಮೇಲೆ ಎತ್ತಲಿಕ್ಕೆ ಏನು ಪ್ಲ್ಯಾನ್ ಮಾಡ್ಬೋದು ಅಂತ ಹೇಳೋದು ಬಹಳ ಅಗತ್ಯ. ಯಾಕೆಂದರೆ ಏನಾಗ್ತದೆ ಅದರಲ್ಲಿ ಏನೂ ಇಲ್ಲ. ನಾವೆಲ್ಲರೂ ಕೂಡ, ನಾನು ಸೀತಾರಾಮಯ್ಯಗಳು, ವಿಜಯಕುಮಾರ್ ಸೊರಕೆ, ನಾನು 3 ಜನ ಕೂಡ 3 ಸಮಾಜದ ಅಧ್ಯಕ್ಷರಾಗಿ ಒಟ್ಟಿಗೆ ಇದ್ದೆವು. ಯಾಕೆಂದರೆ ಇದು ಸಮಾಜದ ಕೆಲಸ. ಅಂದರೆ ನಾವು ಹೇಳೋದು ಸಂಘವನ್ನು ನಾವೇನು ಹೊತ್ಕೊಂಡಿಲ್ಲ, ನಮಗೆ ಜಾತಿಯನ್ನು ತುಂಬ ಅಂಟಿಲ್ಲ ಅದು. ಬಟ್ ನಮ್ಮ ಒಂದು ನಾವು ಏನು ನಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದೇವೆ ವಿನ ನಾವು ಅದನ್ನು ತಲೆಗೆ ಒಟ್ಟುಕೊಂಡು ಯಾವತ್ತೂ ಅದನ್ನು ಬೆಳೆದಿಲ್ಲ. ಅದು ನಾವೆಲ್ಲರೂ ಕೂಡ, ಎಲ್ಲ ಸಮಾಜದವರು ನಾವು ಜೊತೆಯಾಗಿರಬೇಕಾದ್ದು ನಮ್ಮ ಧರ್ಮ. ನಾವೆಲ್ಲರೂ ಕೂಡ ಒಂದೇ, ನಮ್ಮ ಎಲ್ಲ ಆಹಾರ ಪದ್ಧತಿ ಎಲ್ಲ ಒಟ್ಟಿಗಿದ್ದೇವೆ ಜಿಲ್ಲೆಯಲ್ಲಿ. ಆದ ಕಾರಣ ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು. ಜೊತೆಯಾಗಿ ಈ ಸಂಸ್ಥೆ ಕೂಡ ಇದು ನಮ್ಮದೇ. ಯಾಕೆಂದರೆ ಮೂರ್ತಿದಾರ ಸಂಘ ಅಂತ ಹೇಳಿದರೆ ನಮಗೇನದು ಆಗದಲ್ಲ ವಿಚಾರ ಅಲ್ಲ. ಎಲ್ಲ ಸಮಾಜದವರು ಕೂಡ ಇದರಲ್ಲಿ ತೊಡಗಿಸ್ಕೊಳ್ಬೇಕು. ಒಂದೊಂದು ಏರಿಯಾಕ್ಕೆ ಡೆವಲಪ್ ಆಗ್ತದೆ. ಈ ಸಂಸ್ಥೆ ಬಂದಾಗ ನಮಗೂ ಸಂತೋಷ. ಯಾಕೆಂದರೆ ನಮ್ಮ ತಮ್ಮ ಆದರೆ ನನ್ನ ಜಾಗ ಉಂಟು, ನಮ್ಮದೇ ಇದು. ಆದ ಕಾರಣ ಈ ಸಂಸ್ಥೆ ಬೆಳೆದಷ್ಟು, ಯಾಕೆಂದರೆ ಅದು ಬೆಳಿಬೇಕು. ಬೆಳೆದರೆ ನಮಗೆ ಗೌರವ. ಅವರ ಕಟ್ಟಡದಲ್ಲಿ ಉಂಟು ಅಂತ ಹೇಳಿದರೆ ಅದು ಬೆಳಿಬೇಕು ನಮಗೆ. ಅದು ನಮ್ಮ ಉದ್ದೇಶ. ಆದ ಕಾರಣ ನಾವೆಲ್ಲರೂ ಕೂಡ ಎಲ್ಲ ಸಂಸ್ಥೆಯನ್ನು ಕೂಡ ಬೆಳೆಸುವಂಥ ಒಂದು ಒಳ್ಳೆಯ ಮನಸ್ಸು ನಮ್ಮಲ್ಲಿ ಬರಬೇಕು. ಗಣೇಶರಿದ್ದಾರೆ, ಇಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಅನೇಕರು ದುಡಿಯೋರಿದ್ದೀರಿ ನೀವು. ನಾವೆಲ್ಲರೂ ಕೂಡ ಸಮಾಜದ ಎಲ್ಲ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು. ನಮ್ಮ ಊರು ನಮಗೆ ಬೇಕು ಅಂತ ಹೇಳುವ ನಮ್ಮ ಒಂದು ಕಲ್ಪನೆ ನಮ್ಮ ಹತ್ರ ಎಲ್ಲರ ಹತ್ರ ಬೇಕು. ಎಲ್ಲ ಫೆಸಿಲಿಟಿ ಕೂಡ ಮೊದಲು ಸೀತಾರಾಮಯ್ಯಗಳಿದ್ದರು. ಏನು ಬಂದರೂ ಪ್ರಾಜೆಕ್ಟ್ ಅವರಿಗೆ ಸೌಡರಿಗೆ ಕೊಡಬೇಕು, ನಮಗೆ ಕೊಡಲಿಕ್ಕೆ ಇಲ್ಲ. ಅದನ್ನು ತಪ್ಪಿಸೋದು ಎಲ್ಲ ಆ ಥರ. ಅಂದರೆ ಅಷ್ಟು ಒಂದು ಎಲ್ಲ ಯಾವುದು ಯುವಕ ಮಂಡಲ ಆಗಲಿ, ಬಿಲ್ಡಿಂಗ್ ಆಗಲಿ, ಅದು ಎಲ್ಲರೂ ಮಾಡಿ ಜಿಲ್ಲೆಯಲ್ಲಿ ಸಿಗುವಾಗ ಅವ್ರದ್ದು ಫಸ್ಟ್ ಸಿಗೋದು. ಅದಕ್ಕೆ ನಮಗೆ ಅವರಿಗೆ ತುಂಬ ಇದ್ದಿತ್ತು. ಅವರು ಇಲ್ಲ ಹೋದರು. 1-2 ಕೆಲಸ ಮಾತ್ರ ನಾನು ಆಗ ನಮ್ಮ ಊರಿಗೂ ತಂದಿದ್ದೇನೆ. DC ಹತ್ರ ಪ್ಲ್ಯಾನ್ ಮಾಡಿ ಇವರಿಂದ ಮೊದಲು ನಮ್ಮ ಊರಿಗೆ ತಂದಿದ್ದೇನೆ ಅದನ್ನು. ಆಗ ಅವರು ಈ ಭಯಂಕರ ಎಂಕೆ ಗೊತ್ತಾದ ಜಬ್ಬು ಉಲ್ಟಿ ಬರ್ತಾರೆ ಅಂದರೆ. ಯಾಕೆಂದರೆ ನಮ್ಮ ಚಾರಕ ದೇವಸ್ಥಾನದ ಸುತ್ತ ಇಡೀ ಕಲ್ಲು ಕಟ್ಟಿದ್ದೇವೆ. ಆ ಪ್ರಾಜೆಕ್ಟ್ ಹೇಗೆ ಅಂತ ಅವ್ರು ಕೇಳೋದು, ಎಲ್ಲಿಂದ ಬಂತು ಅಂತ. ಅದೇ ಆ ಥರ. ಅಂದರೆ ನಾವು ಕೂಡ ಜೊತೆಯಾಗಿ ಓಡಾಡಿ ಕೆಲವು ಅವರೊಟ್ಟಿಗೆ ನಾವು ಹೆಚ್ಚು ಬೆಂಗಳೂರಲ್ಲಿ ಹೋಗ್ತಿದ್ದೆ. ಯಾಕೆಂದರೆ ಒಂದು ಟೈಮಲ್ಲಿ AJ ಶೆಟ್ಟಿ ಕಂಪನಿಗೆ ನಾನು ಲಾಯರ್ ಆಗಿದ್ದೆ. ಇಡೀ ತಾಲೂಕಿಗೆ ನಾನು ಲಾಯರ್ ಆಗಿದ್ದೆ. ನನ್ನನ್ನು ಅವರು ಅಪಾಯಿಂಟ್ ಮಾಡಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಜೊತೆಗೆ ಹೋದ ಕಾರಣ ಅವರ ಎಲ್ಲ ವಿಚಾರ ಗೊತ್ತಿದ್ದ ಕಾರಣ ನಾನು ಕೂಡ ಕೆಲವು ಕೆಲಸಗಳನ್ನು ನಮ್ಮ ಊರಿಗೆ ತಂದುಕೊಂಡಿದ್ದೇನೆ. ಆದ ಕಾರಣ ನಾವೆಲ್ಲರೂ ಕೂಡ, ನಾನೇನು ಹೆಚ್ಚು ಮಾತಾಡಲಿಲ್ಲ, ಆದರೆ ಅಧ್ಯಕ್ಷರಾದ ಸತೀಶ್ ಕೆಡಿಂಜಿಯವರು ಒಳ್ಳೆಯ ರೀತಿಯಲ್ಲಿ ಇದನ್ನು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ಸಿಬ್ಬಂದಿಗಳು ಕೂಡ ಅಷ್ಟೇ. ಮುಖ್ಯ ಸಿಬ್ಬಂದಿಗಳ ಹೇಳಿರು ನಗುಮುಖ ಅಂತೇಳಿ, ಸಿಬ್ಬಂದಿಗಳು ದಯವಿಟ್ಟು ನಿಮ್ಮ ಸ್ವಂತ ಏನಿದ್ರೂ ಬಿಟ್ಟು ಇಲ್ಲಿ ಕೆಲಸ ಮಾಡಬೇಕು. ಇದು ಎಲ್ರಿಗೂ ಕೂಡ ಮುಟ್ಟುವಂಥ ಕೆಲಸ ನಿಮ್ಮಿಂದ ಆಗೋದು. ಯಾಕೆಂದರೆ ಅಧ್ಯಕ್ಷರು ದಿನಂಪ್ರತಿ ಇರುವುದಿಲ್ಲ. ಆದ ಕಾರಣ ನೀವೆಲ್ಲರೂ ಕೂಡ ಒಳ್ಳೆಯ ರೀತಿಯ ಜನರೊಟ್ಟಿಗೆ ಹೊಂದಾಣಿಕೆ, ಜನರ ಕಷ್ಟವನ್ನು ಕೇಳುವಂಥದ್ದು. ಯಾಕೆಂದರೆ ಅನೇಕ ಸಲ ನಮಗೆ ಪರಿಹಾರ ಮಾಡಲಿಕ್ಕೆ ಆಗಾದರೂ ಪರಿಹಾರ ಹೇಳ್ಬೋದು ನಾವು. ಆ ರೀತಿಯ ಕೆಲಸವನ್ನು ಸಿಬ್ಬಂದಿಗಳು ಕೂಡ ಮಾಡಬೇಕು. ಯಾಕೆಂದರೆ ನಿಮಗೆ ಒಂದು ಉದ್ಯೋಗ ಸಿಕ್ಕಿದಾಗೆ ಆಯಿತು. ಸಮಾಜದ ಈಗ ವಿಜಯಣ್ಣ ಹೇಳಿದ್ರು ನಮ್ಮ ಹುಡುಗರು ತುಂಬ ಇದ್ದಾರೆ. ಹೌದು, ಅಂತ ನಮ್ಮ ಹುಡುಗರಿಗೆ ಏನಾದ್ರು ನೀವು ಕೆಲಸ ಮಾಡಿದರೆ ನಿಮಗೆ ಸಂತೋಷ. ಯಾಕೆಂದರೆ ನೀವೆಲ್ಲರೂ ಬೆಳೆದಿದ್ದೀರಿ, ಅನೇಕರು ನೀವು ಸಮಾಜದಲ್ಲಿ ಇವತ್ತು ಬೆಳೆದಿದ್ದೀರಿ ಬೇರೆ ಬೇರೆ ರೀತಿಯಲ್ಲಿ. ಆದ ಕಾರಣ ಖಂಡಿತವಾಗಿ ನಿಮಗೆ ಕರ್ತವ್ಯ ಉಂಟು, ನಮಗೂ ಉಂಟು, ಎಲ್ರಿಗೂ ಕೂಡ. ಯಾರು ಬೆಳೆದಿದ್ದಾರೆ, ಯಾರು ದೇವರು ನಮ್ಮನ್ನು ಸ್ವಲ್ಪ ಮೇಲೆ ತಂದಿದ್ದಾರೆ, ನಾವು ನಮ್ಮ ಕೆಳಗಿನ ಜನರನ್ನು ಕಣ್ಣೀರು ಒರೆಸುವಂಥ ಕೆಲಸ ಖಂಡಿತವಾಗಿ ನಾವು ಮಾಡಲೇಬೇಕು. ಯಾಕೆಂದರೆ ನಾವು ಯಾರು ಕೂಡ ಶಾಶ್ವತ ಅಲ್ಲ ಅಂತ ಎಲ್ರಿಗೂ ಗೊತ್ತುಡು. ಆದ ಕಾರಣ ಇದ್ದಷ್ಟು ದಿವಸ ನಾವು ಏನಾರು ಒಂದು ನಾವು ಏನು ಮಾಡಿದ್ದೇವೆ ಅಂತ ಇರುವಂಥದ್ದು. ಅನೇಕ ಸಲ ಹೇಗೆಂದರೆ ನಾವು ಇರುವಾಗ ಸುಮಾರು ಜನ ಬೈತಾ ಇರ್ತಾರೆ, ಸತ್ತ ಎಮ್ಮೆಗೆ ಹಾಲು ಅಂತೇಳಿ. ಹಾಗೆ ಸತ್ತ ಮೇಲೆ ಆದರೂ ಹೇಳ್ತಾರೆ 6 ಒಂಚೂರು ಬೇರೆ ಇರ್ತಾರೆ 6 ಎಂಟು ಇರ್ತಿರಂತ. ಹಾಗೆ ತೊಂದರೆ ಇಲ್ಲ, ಏನಾದ್ರು ಒಂದು ಹೇಳಿಯಾರು. ಆದ ಕಾರಣ ನಾವೆಲ್ಲರೂ ಕೂಡ ಜೊತೆಯಾಗಿ ಕೆಲಸ ಮಾಡಬೇಕು. ಈ ಸಂಸ್ಥೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಆಗಲಿ. ನಮ್ಮ ಇಲ್ಲಿಯ ಎಲ್ಲ ಪರಿಸರದ ಎಲ್ಲ ದೈವದೇವರು ಸದಾ ಎಲ್ಲರಿಗೂ ಕೂಡ ಆರೋಗ್ಯ, ಸಂಪತ್ತು ಎಲ್ಲವನ್ನು ಕೂಡ ಕರುಣಿಸಬೇಕು ಅಂತೇಳಿ ಪ್ರಾರ್ಥಿಸಿ, ನಮ್ಮ ಸತೀಶ್ ಕುಮಾರ್ ಕೆಡಿಜಿಯವರ ನೇತೃತ್ವದ ಎಲ್ಲ ಅವರ ನಿರ್ದೇಶಕರು ಮತ್ತು ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ. ನಾವೆಲ್ಲರೂ ಕೂಡ, ನಾನು ಕೂಡ
ಆದಷ್ಟು ಬೇಗ ಸೀತಾರಾಮಣ್ಣ ಜೊತೆ ನಾನು ಕೂಡ ಬರ್ತೇನೆ ಇಲ್ಲಿಗೆ. ಆದ ಕಾರಣ ನೀವೆಲ್ಲರೂ ಕೂಡ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿ ಅಂತೇಳಿ ಇನ್ನೊಮ್ಮೆ ಪ್ರಾರ್ಥಿಸಿ, ನನಗೂ ಕೂಡ ನಿಮ್ಮೊಟ್ಟಿಗೆ ಸೇರಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರೂ ವಂದಿಸಿ ನನ್ನ ಮಾತು ಮುಗಿಸಿ ಜೈ ಹಿಂದ್. ಇವತ್ತು ಮೂರ್ತಿದಾರ ಸೇವಾ ಸಂಘದ ನೂತನ ಶಾಖೆ ಅದಿರಗೊಂಡಿದೆ. ನಾನು ನಿನಗಾಗಿ, ನೀನು ನನಗಾಗಿ, ನಾವಿಬ್ಬರು ಪರಸ್ಪರವಾಗಿ ಎಂಬ ತತ್ವದ ಅಡಿಯಲ್ಲಿ ನಿಂತಿರುವ ಸಹಕಾರ ಸಂಘವು ಗ್ರಾಹಕರ ಪ್ರೋತ್ಸಾಹ ಮತ್ತು ತ್ವರಿತ ಸೇವೆಯನ್ನು ನೀಡಿದರೆ ಸಹಕಾರ ಸಂಘಗಳು ಬೇಗನೆ ಬೆಳೆಯಲು ಸಾಧ್ಯ. ಪಿಂಚತಾರಿನಲ್ಲಿ ಪ್ರಾರಂಭವಾದ ನೂತನ ಶಾಖೆಯ ಎಲ್ಲ ಗ್ರಾಹಕ ಬಂಧುಗಳ ಸೇವೆಯನ್ನು ತ್ವರಿತ ಗತಿಯಲ್ಲಿ ನೆರವೇರಿಸಿ ಸೇವೆ ಸಂಘದ ಧ್ಯೇಯವಾಗಿರಿಸಿಕೊಂಡು ಎಂದು ಉತ್ತಂಗ ಶಿಖರಕ್ಕೆ ಎತ್ತರಕ್ಕೆ ಬೆಳೆಯಲಿ ಎಂದು ಶುಭಾರೈಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಖ್ಯಾತ್ ಇಟ್ಯಾಡ್ಕ ಇವರು ವೇದಿಕೆಗೆ ಬಂದು ಸಾಂಕೇತಿಕವಾಗಿ ಪಾಸ್ ಪುಸ್ತಕವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಸಂಘ ಸಂಸ್ಥೆಯ ಮೊದಲ ಉಳಿತಾಯ ಪಾಸ್ ಪುಸ್ತಕವನ್ನು ಸುವರ್ಣ ಮಹೋತ್ಸವ ನೇಮೋತ್ಸವ ಸಮಿತಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಇದರ ಅಧ್ಯಕ್ಷರಾದ ಶ್ರೀ ಉಮೇಶ್ KN ಕಾರ್ಲಾಡಿ ಇವರು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಶ್ರೀ ಇಸ್ಮಾಯಿಲ್ ಇವರು ಈ ಒಂದು ಸಂಘ ಸಂಸ್ಥೆಗಳಿಗೆ ಕೊಡುವಂತಹ ಮೊದಲ ಪಾಸ್ ಪುಸ್ತಕ ಸುವರ್ಣ ಮಹೋತ್ಸವ ನೇಮೋತ್ಸವ ಸಮಿತಿ ಶ್ರೀ ಬ್ರಹ್ಮ ಬೈದರ್ಕಳ ಗರಡಿ ಇದರ ಅಧ್ಯಕ್ಷರಾದ ಶ್ರೀ ಉಮೇಶ್ KN ಕಾರ್ಲಾಡಿ ಇವರು ಸ್ವೀಕರಿಸಬೇಕು. 50ನೇ ಸುವರ್ಣ ಮಹೋತ್ಸವದ ನೇಮೋತ್ಸವ ಶೀಘ್ರದಲ್ಲಿ ಕಿಲೆಂಬೀರಿಯಲ್ಲಿ ನಡೆಯಲಿಕ್ಕಿದೆ. ಇದರ ನೂತನ ಅಧ್ಯಕ್ಷರಾದಂತಹ ಶ್ರೀ ಉಮೇಶ್ KN ಕಾರ್ಲಾಡಿ ಇವರು ಸ್ವೀಕರಿಸಿದ್ದಾರೆ. ಹಾಗೆ ನಿರಕು ಠೇವಣಿ ಪತ್ರವನ್ನು ಶ್ರೀ ವೆಂಕಟೇಶ್ ಭಟ್ ಕೊಯಕುಡೆ ಇವರು ವಿತರಿಸಬೇಕಾಗಿ ವಿನಂತಿ. ಶ್ರೀ ಜನಾರ್ದನ ಪೂಜಾರಿ ಅಲೆಕ್ಕಾಡಿ ನಿವೃತ್ತ ಉಪತಹಶೀಲ್ದಾರರು ಇವರು ಅನ್ಯ ಕಾರ್ಯನಿರ್ಮಿತ ಭಾಗವಹಿಸಿರುವುದಿಲ್ಲ. ಶ್ರೀ ರಾಮಕೃಷ್ಣ ಮರಕ್ಕಡ ನಿವೃತ್ತ ಸೈನಿಕರು ಇವರು ವೇದಿಕೆಗೆ ಬಂದು ನಿರಕು ಠೇವಣಿ ಪ್ರಥಮ ಪತ್ರವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ರಾಮಕೃಷ್ಣ ಮರಕ್ಕಡ ನಿವೃತ್ತ ಸೈನಿಕರು ಇವರು ನಮ್ಮ ಅತಿಥಿಗಳಾಗಿರುವಂತಹ ಶ್ರೀ ವೆಂಕಟೇಶ್ ಭಟ್ ಕೊಯಕುಡೆ ಇವರಿಂದ ಪ್ರಥಮ ಠೇವಣಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ನಮ್ಮನ್ನು ಈ ರೀತಿ ಬೆಂಬಲಿಸಿದಂತಹ ಎಲ್ಲ ಗ್ರಾಹಕ ಬಂಧುಗಳಿಗೆ ಮಗತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವೇದಿಕೆ ಅತಿಥಿಗಳಾದ ಶ್ರೀ ಶ್ರೀನಪ್ಪ ಗೌಡ ಇವರ ಮಾತಿಗಾಗಿ ನಿಗಲೆ ಮಾತ ತೆರಿಬೇಕಣೆ. ಈ ಸಹಕಾರ ಸಂಘ ಇನಿ ಮಾತಾ ಜಾತಿದಾಗಲ್ಲ ಮಾತಾ ಒಂಜಿ ಸರ್ಕಾರಿ ಉದ್ಯೋಗದಾಗಲ್ಲ ಒಂಜಿ ಸಹಕಾರ ಸಂಘ ಮಾಡ್ತಾರೆ ಇಡೀ ಜಿಲ್ಲೆ ಭಾರಿ ಫೇಮಸ್ ನಮ್ಮ ದಕ್ಷಿಣ ಮುಂಡು ನಿಗಲೆ ಮಾತೂತಾರೆ. ಆ ಮುಖಾಂತರ ಮಕ್ಕಳು ನಮ್ಮ ಎಷ್ಟೇ ಪಡ್ಲೆ ಕಡೆ ಈ ಸಮಾಜದ ಕಡೆ ಜನಕ್ಕೆ ಸುಲಭ ರೀತಿಯ ಒಂಜಿ ಸೌಲಭ್ಯನು ಆಗಲೇ ಒಂಜಿ ಸಹಕಾರ ಹೊತ್ತು ಆರ್ಥಿಕವಾಗಿ ಒಂಜಿ ಮಿತ್ತಿಕೊಂಡಿರೋ ವ್ಯವಸ್ಥೆಗೆ ಪೂರಕ ಶಕ್ತಿಯಾತಿ ಕೆಲಸ ಮಾಡ್ಬೋದು. ಆ ದೃಷ್ಟಿಗೆ ಬಹುಶಃ ಹೆಂಗತಲ್ಲೇ ಕಡೆ ಈ ಪುಂಚತಾಡು ನಾನಗೌಡರ ಒಂಜಿ ಬಿಲ್ಡಿಂಗ್ ಈ ಶಾಖೆ ರಡ್ಡ ಶಾಖೆ ಉದ್ಘಾಟನೆ ಆಗ್ತದೆ. ಈ ಶಾಖೆಗೆ ಈ ಪರಿಸರದ ಜನಕ್ಕೂ ಪೂರ್ಣ ಸಹಕಾರವಂತ ಹೆಚ್ಚಿನ ಜನಕ್ಕೂ ನಮ್ಮ ಡೆಪಾಸಿಟ್ ರೀತಿ ಅವೇ ರೀತಿ ಬ್ಯಾಂಕ್ದಾಗಲ ಎಡ್ಡ ರೀತಿ ಆಗಲೇ ಸಾಲ ಕೊಡ್ತು ಈ ಪರಿಸರದ ಜನಕ್ಕೇನು ವ್ಯವಸ್ಥಿತ ರೀತಿಯಲ್ಲಿ ಒಂದು ಶಕ್ತಿ ಕೊರ್ಪಣ ಪೂರಕ ವ್ಯವಸ್ಥೆ ಆ ವ್ಯವಸ್ಥೆಗೆ ಈ ಊರ್ತ ದೇವರ ಮಾತು ಆಶೀರ್ವಾದ ಪಡಬಣ್ಣದು. ಈ ಶಾಖೆ ಮುಂದಿನ ದಿನ ಹೆಚ್ಚಿನ ಶಾಖೆಯನ್ನು ಹೊಂದುದು. ಈ ಊರ್ತ ಪರ ಊರ್ತ ಜನಗಳಿಗೆ ಪೂರಕ ಶಕ್ತಿಯಾಗಿ ಆರ್ಥಿಕ ಶಕ್ತಿಯಾಗಿ ಬೆಳೆ ಬಡಬಂದು ಆಶೀರ್ವಾದ ಯಾನ ದೇವತೆ ಕೇಳೋದು ಎಲ್ಲರ ಪಾತ್ರವನ್ನು ಜೈ. ಈ ಶುಭ ಸಮಾರಂಭದ ಗಣತವೇತ್ತ ಅಧ್ಯಕ್ಷರಾದ
ನಗುಮುಖದೊಂದಿಗೆ ಸಮಾಜದಲ್ಲಿ ಸೋಷಲಿಸ್ಟ್ ಆಗಿ ಆ್ಯಕ್ಟಿವ್ ಆಗಿರುವ ನಮ್ಮ ಸತೀಶ್ ಕುಮಾರ್ ಕಡಂಜಿಯವರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಅತಿಥಿಗಳೇ, ಇಲ್ಲಿ ನೆರೆದಿರುವ ವಿವಿಧ ಕ್ಷೇತ್ರಗಳಲ್ಲಿ ಪದವಿಗಳನ್ನು ಅಲಂಕರಿಸಿರುವ ಸಭಿಕರೇ, ಬ್ರಹ್ಮಶ್ರೀ ಶ್ರೀ ನಾರಾಯಣ ಗುರು ಅವರ ತತ್ವ ಆದರ್ಶಗಳಲ್ಲಿ ನಂಬಿಕೆ ಇಟ್ಟು ಅವರೇನು ಈ ಸಮಾಜಕ್ಕೆ ಕಲ್ಪಿಸಿದ್ದಾರೆ ಅದನ್ನು ಅಕ್ಷರ ಪ್ರತಿ ಪಾಲಿಸಿಕೊಂಡು ಬರುತ್ತಿರುವಂತಹ ಬಿಲ್ಲವ ಸಮಾಜದ ಅತ್ಯುತ್ತಮ ಒಂದು ಹೆಜ್ಜೆ ಗುರುತಾಗಿದೆ ಮೂರ್ತದಾರರ ಸಹಕಾರಿ ಸಂಘ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರ್ತದಾರರ ಸಂಘ ಎಂಬುದು ತುಂಬ ಹೈಲೈಟ್ ಆಗಿತ್ತು. ಈಗಿನ ಈ ಪರಿಸ್ಥಿತಿಯಲ್ಲಿ ಮೂರ್ತದಾರರಿಗೆ ಆ ಮೂರ್ತಧಾರಣೆ ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದರೂ ಬಿಲ್ಲವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂದು ಹೆಗ್ಗುರುತಾಗಿದ್ದಾರೆ. ಯಾವುದೇ ವಲಯಗಳಲ್ಲಿ ಇರಲಿ ಮೂರ್ತದಾರರು, ಯಾವುದೇ ವ್ಯಾಪಾರಿಗಳಿರಲಿ ಉದ್ಯಮಗಳಿರಲಿ, ಅವೆಲ್ಲದರಲ್ಲೂ ಬಿಲ್ಲವರು ಅತ್ಯುತ್ತಮ ಸೇವೆ ಸಲ್ಲಿಸ್ತಾ ಬಂದಿರುವುದು ನಮಗೆಲ್ಲ ತಿಳಿದಿರುವ ಸತ್ಯ. ಬ್ರಹ್ಮಶ್ರೀ ನಾರಾಯಣ ಗುರು ಕಲ್ಪಿಸಿಕೊಟ್ಟ ಹಾಗೆ ಶ್ರೀ ನಾರಾಯಣ ಗುರು ಅವರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟದ್ದು ದೀನ ದಲಿತರ, ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ವರ್ಗದವರನ್ನು ಕೈ ಹಿತ್ತಿ ಮೇಲೆ ತರಲು ಮಾತ್ರ ಶ್ರಮಿಸಿದ ನಾರಾಯಣ ಗುರು ಅವರ ಆ ತತ್ವ ಆದರ್ಶವನ್ನು ಪಾಲಿಸಲಿಕ್ಕಾಗಿ ನಮ್ಮ ಮೂರ್ತದಾರರ ಸಂಘದವರು ಇಲ್ಲಿ ಬ್ರಾಂಚ್ ಅನ್ನು ತೆರೆದಿದ್ದಾರೆ. ಅದರಲ್ಲಿಯೂ ಆವಾಗಲೇ ಹೇಳಿದ ಹಾಗೆ ಇಲ್ಲಿ ಈ ಸ್ಟ್ಯಾಂಪಿಂಗ್ ಮುಂತಾದ ಕಾರ್ಯಗಳು ಯಾವುದೇ ಲಾಭಾಂಶಕ್ಕೆ ಆಗ್ರಹಿಸದೆ ಸಮಾಜದ ಹಿಂದುಳಿದ ವರ್ಗದವರಿಗೆ ಉಪಕಾರ ಆಗಲಿ ಎಂಬ ನಿಟ್ಟಿನಿಂದ ಗ್ರಾಮೀಣ ಪ್ರದೇಶವಾದ ಪುಂಚತಾರಲ್ಲಿ ತೆರೆದಿರುತ್ತಾರೆ. ತುಂಬಾ ಧನ್ಯವಾದಗಳನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಬಂದು ನನಗೆ ಮಾತಾಡಲು ಅವಕಾಶ ನೀಡಿದ, ನಿಮ್ಮ ಜೊತೆ ಸೇರಲು ಅವಕಾಶ ಕಲ್ಪಿಸಿದ ಶ್ರೀ ಸತೀಶ್ ಕುಮಾರ್ ಕಡಂಜಿ ಹಾಗೂ ಇದರ ಸರ್ವ ನಿರ್ದೇಶಕರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ವಾಕ್ಯಕ್ಕೆ ವಿರಾಮ. ಜೈ ಹಿಂದ್, ಜೈ ಕರ್ನಾಟಕ. ವಿಶೇಷವಾಗಿ ಸುಮಾರು ಒಂದು 10-20 ವರ್ಷ ಹಿಂದೆ ಎಲ್ಲ ವ್ಯಾಪಾರ ಕ್ಷೇತ್ರ ಆರಂಭವಾದರೂ ಕೂಡ ಈ ಬ್ಯಾಂಕಿಂಗ್ ಕ್ಷೇತ್ರ ಒಂದು ಆಗಬೇಕು ಅಂತ ನಾನು ತುಂಬ ಪ್ರಯತ್ನ ಪಟ್ಟಿದ್ದೆ. ಬೇರೆ ಕೆಲವು ಬ್ಯಾಂಕ್ ಆಗಬೇಕು ಅಂತೇಳಿ ಸುಮಾರು ಒಮ್ಮೆ ಒಂದು 400 ಜನರ ಸೈನ್ ತಗೊಂಡು ಬ್ಯಾಂಕ್ ಆಗಬೇಕು ಅಂತೇಳಿ ನಾನು ಪ್ರಯತ್ನ ಪಟ್ಟೆ. ಆದರೂ ಕೂಡ ಕಾರಣಾಂತರದಿಂದ ಅದು ಆಗಲಿಲ್ಲ. ಆದರೂ ಈಗ ಸಂತೋಷ ಆಗ್ತದೆ. ಈ ಒಂದು ವ್ಯಾಪ್ತಿಯಲ್ಲಿ ಇಲ್ಲಿಂದಲೇ ಹೆಚ್ಚು ಚಾರ್ವಾಕ ಅರ್ಧ ಬಿಟ್ಟು ಇದೆ, ದೋಲ್ಪಾಡಿ ಇದೆ, ಈ ಸಾಧಾರಣ ಈ ಭಾಗದ ಜನರಿಗೆ ಒಂದು ಹೆಚ್ಚು ಇಲ್ಲಿ ಜನ ಸೇರುವಂತಹ ಒಂದು ವ್ಯವಸ್ಥೆ. ಆದ್ದರಿಂದ ಈ ಶಾಖೆಯನ್ನು ಪ್ರಾರಂಭ ಮಾಡಿದಂಥ ಮೂರ್ತದಾರರ ಸೇವಾ ಸಹಕಾರ ಸಂಘಕ್ಕೆ ಮತ್ತೊಮ್ಮೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ, ನಾವು ಶಾಖೆ ಆರಂಭ ಮಾಡುವುದು ಬಹಳ ಸುಲಭ, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನ ಇಲ್ಲಿ ಸೇರಿದಂತಹ ಜನರಿಗೆ ಸನ್ಮಾನ್ಯ ಕಡಂಜಿಯವರು ವಹಿಸಿಕೊಟ್ಟಿದ್ದಾರೆ ಮೊನ್ನೆ. ಆದ್ದರಿಂದ ನಾವು ಮಾಡಬೇಕಾದಿದೆ. ಅವರು ಕಷ್ಟಪಟ್ಟು ಈ ಕ್ಷೇತ್ರದಲ್ಲಿ ನಮ್ಮ ಈ ಜಾಗದಲ್ಲಿ ಒಂದು ಶಾಖೆಯನ್ನು ಆರಂಭ ಮಾಡಿದ್ದಾರೆ. ಇದನ್ನು ಪರಿಪೂರ್ಣವಾಗಿ ಮುನ್ನಡೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮ ಮೇಲೆ ಇದೆ. ನಾವು ಮಾಡಲೇಬೇಕು, ಮಾಡ್ತೇವೆ ಕೂಡ. ಆದ್ದರಿಂದ ಎಲ್ಲರೂ ನಿಮ್ಮ ಸಹಕಾರದಿಂದ ಇನ್ನಷ್ಟು ಈ ಸಂಸ್ಥೆ ಬೆಳೆಯಲಿ. ನಿಜವಾಗಿ ಸೀತಾರಾಮ್ ರೈ ಅವರು ಉದ್ಘಾಟನೆ ಮಾಡಿದಂಥ ಎಲ್ಲ ಕ್ಷೇತ್ರಗಳ ಪರಿಪೂರ್ಣವಾಗ್ತದೆ. ಯಾಕೆಂದ್ರೆ ಅವರು ಬೆಳ್ಳಿ ಕೊಟ್ಟು ಕೆಲವು ವರ್ಷದಲ್ಲಿ ಬಂಗಾರ ಆಗ್ತದೆ ಅಂತೇಳಿ ಎಲ್ಲ ಇದರಲ್ಲಿ ಕೂಡ ನಾವು ಎಷ್ಟೋ ಬಾರಿ ಅವರ ಕೆಲವು ಉದ್ಘಾಟನೆ ಮಾಡಿದ ಸಮಾರಂಭದಲ್ಲಿ ಎಲ್ಲ ಹೋಗಿದೆ. ಎಲ್ಲಿ ಮುಟ್ಟಿದ್ರು ಕೂಡ ಆ ಶಾಖೆಗಳು ಉತ್ತರೋತ್ತರ ಅಭಿವೃದ್ಧಿಯಾಗಿದೆ. ಇದು ಕೂಡ ಸಂಶಯವಿಲ್ಲ. ಇದು ಅತ್ಯುನ್ನತವಾಗಿ ಬೆಳೆಯಬೇಕು. ಇನ್ನಷ್ಟು ಈ ಖಾತೆಯ ಶಾಖೆಯ ಮುಖಾಂತರ ಇನ್ನೂ ಇವರು ಶಾಖೆಯನ್ನು ಬೇರೆ ಕಡೆ ತೆರಿಬೇಕು ಅಂತ ಹೇಳುತ್ತಾ, ಈ ಸ್ಥಳದೇವರಾದ ಶ್ರೀ ನಾಗಬ್ರಹ್ಮ ಮತ್ತು ಶ್ರೀಹರಿ ಸದಾ ಆಶೀರ್ವಾದ ಈ ಜಾಗದ ಶಕ್ತಿಗಳು ಇದು ಸದಾ ಈ ಶಾಖೆಯ ಮೇಲೆ ಇರಲಿ ಅಂತ ಹೇಳಿ ವೇದಿಕೆಯಲ್ಲಿ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ವಂದಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸಮಾರಂಭದ ಅಧ್ಯಕ್ಷನಾಗಿ 2ನೇ ಬಾರಿ ತಮ್ಮ ಮುಂದೆ ಮಾತಾಡಲಿಕ್ಕೆ ಬರ್ತಾ ಇದ್ದೇನೆ. ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ,
ಇಲ್ಲಿ ಸೇರ್ತಕ್ಕಂಥ ನಮ್ಮ ಸಂಸ್ಥೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ನಮ್ಮ ಸಂಸ್ಥೆಯ ಎಲ್ಲ ನಿರ್ದೇಶಕರುಗಳೇ, ಮಾಜಿ ನಿರ್ದೇಶಕರುಗಳೇ, ಮಾಜಿ ಉಪಾಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಅವರಿದ್ದಾರೆ. ಈಗಾಗಲೇ ನಮ್ಮ ಸಂಸ್ಥೆಗೆ ಎಲ್ಲ ಅತಿಥಿಗಳು ಅತ್ಯಂತ ಸಂತೋಷದಿಂದ ಶುಭವನ್ನು ಹಾರೈಸಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಬೆಳೆಯಲಿ ಅಂತೇಳಿ ಎಲ್ಲರ ಶುಭ ಹಾರೈಕೆ ಇದೆ. ಈಗಾಗಲೇ ನಾರಾಯಣಗೌಡರು ಮಾತಾಡುವಾಗ ಹೇಳಿದ್ರು, ಸುಮಾರು ವರ್ಷಕ್ಕೆ ಹಿಂದೆಯೇ ನಾನು ಇಲ್ಲಿ ಬ್ಯಾಂಕಿಂಗ್ ವ್ಯವಹಾರ ಪ್ರಾರಂಭ ಆಗ್ಬೇಕಂತ ಹೇಳಿ 400 ಮಂದಿಯ ಸಹಿಯನ್ನು ಸಂಗ್ರಹ ಮಾಡಿ ಕೊಟ್ಟಿರ್ತೇನೆ. ಆದ್ರೆ ಇದುವರೆಗೆ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಲ್ಲಿ ಬರಲಿಲ್ಲ ಅಂತೇಳಿ. ಕಾರಣ ಇಷ್ಟೇ, ರಾಷ್ಟ್ರೀಕೃತ ಬ್ಯಾಂಕ್ಗಳು ಒಂದು ಕ್ಷೇತ್ರಕ್ಕೆ ಬರಬೇಕಿದ್ರೆ ಅಲ್ಲಿಯ ಉದ್ಯಮ ವ್ಯವಹಾರ ಎಷ್ಟು ನಮಗೆ ವ್ಯವಹಾರ ಬರಬಹುದು, ಅಲ್ಲಿ ಎಷ್ಟು ನಮಗೆ ಲಾಭ ಬರಬಹುದು ಅಂತ ಹೇಳುವುದನ್ನು ನೋಡ್ತಾರೆ. ಆದ್ರೆ ಸಹಕಾರಿ ಸಂಘಗಳು ಆಗಿಲ್ಲ, ಲಾಭದ ದೃಷ್ಟಿಯಿಂದ ಅಲ್ಲ, ಅದು ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಕೂಡ ಹೇಗೆ ಸಹಕಾರ ಮಾಡಬಹುದು, ಯಾವ ರೀತಿಯ ಅವನಿಗೆ ಸಹಕಾರ ಮಾಡಬಹುದು ಎಂಬ ದೃಷ್ಟಿಯನ್ನು ಇಟ್ಟುಕೊಂಡು ಬರುವಂತಹ ವ್ಯವಸ್ಥೆ. ನಾವಿಲ್ಲಿಗೆ ಬರುವಾಗ ಏನು ದೊಡ್ಡ ನಿರೀಕ್ಷೆ ಇಟ್ಕೊಂಡು ಬರಲಿಲ್ಲ. ನಾನು ನಮ್ಮ ನಿರ್ದೇಶಕರು ನಾವೆಲ್ಲ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬಂದೇವೆ. ಏನಂತ ಹೇಳಿದ್ರೆ, ಯಾವುದು ಪುಂಚತರಲ್ಲಿ ಒಂದೇ ಒಂದು ಬ್ಯಾಂಕಿಂಗ್ ವ್ಯವಹಾರ ಇಲ್ಲ. ನಾವು ಕಾನೂರಿನಲ್ಲಿ ಮಾಡ್ಲಿಕ್ಕಿದ್ದದ್ದು, ಕಾನೂರಿನಲ್ಲಿ ಬೇಕಾದಷ್ಟು ಬ್ಯಾಂಕಿಂಗ್ ಇದೆ, ನಾವು ಪುಂಚತರಲ್ಲಿ ಮಾಡುವ. ಆದ್ರೆ ನಾವು ಠೇವಣಿ ಸಂಗ್ರಹಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವುದು ಬೇಡ. ನಮ್ಮಲ್ಲಿ SP ಅಕೌಂಟ್, ಎಲ್ಲರನ್ನು ಒಂದು SP ಅಕೌಂಟ್ ಮಾಡುವ, ಎಲ್ಲರೂ ಬ್ಯಾಂಕಿಗೆ ಬಂದು ಹೋಗುವ ಹಾಗೆ ಅವರಿಗೊಂದು ಯಾವಾಗ ಬೇಕಾಗಿ 1050 ಹಾಕಿದ್ರೆ 1004 ಬೇಕಿದ್ರೆ ತೆಗಿಬಹುದು. ನಮ್ಮ ಸಿಬ್ಬಂದಿಗಳು, ಅದು ಕಾರ್ಯನಿರ್ವಹಣಾಧಿಕಾರಿ ಶ್ರೀಶನ್ ಇರ್ಬೋದು, ಶಾಖಾ ವ್ಯವಸ್ಥಾಪಕ ಅಂಕಿತ್ ಇರ್ಬೋದು, ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ನಗುಮುಗದ ಸೇವೆ ಕೊಡುವಂತವರು. ನೀವು ಅಲ್ಲಿ ಹೋಗಿ ಇದು ಒಂದು ಅಕೌಂಟಿಗೆ ಹಾಕಬೇಕಿದ್ರೆ ನಾವೇ ಚಲನ್ ತೆಗೆದು ಬರಿಬೇಕು. ನೀವು ಇಲ್ಲಿ ಬಂದ್ರೆ ಅವರೇ ಚಲನ್ ತೆಗೆದು ಬರೆದು ನಿಮ್ಮ ಅಕೌಂಟಿಗೆ ಹಣವನ್ನು ಹಾಕ್ತಾರೆ. ನಿಮಗೆ ಬೇಕಂತ ಹೇಳಿದ್ರೆ ಚೆಕ್ ಕೊಟ್ಟು ಅವರೇ ಸಿಗ್ನೇಚರ್ ತೆಗೆದುಕೊಂಡು ಹಣವನ್ನು ಮಾಡ್ತಾರೆ. ನಿಮಗೆ ಯಾವ ವ್ಯವಸ್ಥೆ ಬೇಕು ಅದನ್ನು ಮಾಡ್ತಾರೆ. ಆ ಉದ್ದೇಶವನ್ನು ಇಟ್ಟುಕೊಂಡು ನಾವು ಆದಷ್ಟು ಹೆಚ್ಚಿನ ಈ ಭಾಗದ ಜನರು ನಮ್ಮ ಬ್ಯಾಂಕಿಗೆ ಬರುವಾಗೆ ಆಗ್ಲಿ SP ಅಕೌಂಟ್ ಅನ್ನು ಓಪನ್ ಮಾಡುವ ಅಂತ ಹೇಳಿದ್ರು. ಆದ್ರೆ ನಮಗೆ ನಿರೀಕ್ಷೆಗೆ ಮೀರಿ ಒಂದು 60 ಲಕ್ಷಕ್ಕಿಂತ ಮೇಲೆ ಡೆಪಾಸಿಟ್ ಠೇವಣಿಯನ್ನು ಈ ಭಾಗದ ಜನರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಹಳ ಸಂತೋಷ ಆಗ್ತದೆ. ಅದು ನಮ್ಮ ಸಮಾಜದವರು ಕೊಟ್ಟದಲ್ಲ, ಬೇರೆ ಎಲ್ಲ ಸಮಾಜದವರು ಸೇರಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಭಾರಿ ಸಂತೋಷದ ವಿಚಾರ. ನಮಗೆ ಒಂದು ಶಕ್ತಿ ಬಂದಿದೆ, ನಮಗೆ ಒಂದು ಇನ್ನೂ ನಮ್ಮ ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಬೆಳೆಸಬೇಕಂತ ಹೇಳುವಂತ ಒಂದು ಇರಾದೆ, ಇಚ್ಛೆ ಇನ್ನೂ ಕೂಡ ಬಂದಿದೆ. ನಮ್ಮ ನಿರ್ದೇಶಕರುಗಳಿಗೆ ಎಲ್ಲರಿಗೆ ಕೂಡ ಬಂದಿದೆ. ಆ ದೃಷ್ಟಿಯಲ್ಲಿ ನೀವು ಎಲ್ಲ ನಿಮ್ಮ ಠೇವಣಿಗಳನ್ನು ನಮ್ಮಲ್ಲಿ ಇಡಿ, SB ಅಕೌಂಟ್ ಅನ್ನು ಮಾಡಿ, ನಾವು ಅತಿ ಶೀಘ್ರ ಸಾಲ ಅಂತ ಹೇಳಿದ್ರೆ ಅವರು ಈಗಾಗಲೇ ಹೇಳಿದ್ರು, ಮೋಹನ್ ಗೌಡರು ಹೆಡ್ಯಡ್ಕರ್ ಅವರು, ನಾವು ಸಹಕಾರಿ ಸಂಸ್ಥೆಯಲ್ಲಿ ಸಾಲ ಕೊಡುವುದು ನಿಮ್ಮ ಕಷ್ಟವನ್ನು ನೋಡಿ ಸಾಲ ಕೊಡುವುದು, ನಮ್ಮ ಲಾಭಾಂಶವನ್ನು ಮಾತ್ರ ನೋಡಿ ಸಾಲ ಕೊಡುವುದಲ್ಲ. ನಾಳೆ ನಿಮಗೆ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದ್ರೆ 1 ದಿವಸದಲ್ಲಿ 2 ದಿವಸದಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಪಿಗ್ಮಿ ಆಧಾರಿತ ಸಾಲ ಹೆಚ್ಚಿನವರು ಕೊಡುವುದಿಲ್ಲ, ನಾವು ಕೊಡ್ತೇವೆ. ಪಿಗ್ಮಿ ಆಧಾರಿತ ಯಾರು ಪಿಗ್ಮಿಗೆ ದಿನಾಲು ಹಣ ಕಟ್ತಾ ಇದ್ದಾರೆ ಅವರೊಂದಿಷ್ಟು ಸಮಯ ಆದ ಮೇಲೆ ಅವರಿಗೆ ನಾವು ಸಾಲ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಿದೆ. ಅತಿ ಹೆಚ್ಚು ಪಿಗ್ಮಿ ಸಾಲ ಇರುವಂತಹ ಸಂಸ್ಥೆ ನಮ್ದು. ಆದ್ದರಿಂದ ನಾನು ಗ್ರಾಹಕರ ಹತ್ರ ಎಲ್ಲ ಹತ್ರ ವಿನಂತಿ ಮಾಡಿಕೊಳ್ಳುವುದು, ನಮ್ಮ ಸಂಸ್ಥೆಯ ನಮ್ಮ ಎಲ್ಲ ಸದಸ್ಯರ ಹತ್ರ ಆದಷ್ಟು ನಿಮ್ಮ ವ್ಯವಹಾರವನ್ನು ನಮ್ಮಲ್ಲಿ ಮಾಡಿ ಅಂತೇಳಿ. ಇವತ್ತು ನಾವು ಒಂದು ಸಂಸ್ಥೆ ಬೆಳಿಬೇಕಿದ್ರೆ ಅದರ ಆಡಳಿತ ಮಂಡಳಿ ಬಾರಿ ಗಟ್ಟಿಯಾಗಿ ವ್ಯವಸ್ಥಿತವಾಗಿ ಇರಬೇಕು. ಇವತ್ತು ನಾನು ಅಧ್ಯಕ್ಷನಾಗಿದ್ರು ಕೂಡ ನನ್ನೊಟ್ಟಿಗೆ ಉಪಾಧ್ಯಕ್ಷರಾಗಿ ಪದ್ಮಾವತಿ ಮುಂಡೋಡಿ ಅವರು ಉಪಾಧ್ಯಕ್ಷರಾಗಿ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾ ಇದ್ದಾರೆ. ಅದೇ ರೀತಿ ಅನ್ನಿ ಪೂಜಾರಿ ಇಂದರು ಅವರು ಮಾಜಿ ಅಧ್ಯಕ್ಷರು, ಹಿರಿಯ ನಿರ್ದೇಶಕರು. ನಮ್ಮ ಯಾವತ್ತೂ ಎಲ್ಲಾ ಕಾರ್ಯಕ್ರಮದಲ್ಲಿ ಎಲ್ಲ ಎಲ್ಲ ನಮ್ಮ ಸಭೆ ಮೀಟಿಂಗ್ ಅಲ್ಲಿ ಒಂದಕ್ಕೆ ತಪ್ಪದೆ ನಮ್ಮೊಟ್ಟಿಗೆ ಭಾಗವಹಿಸಿ ಸಹಕಾರ ಕೊಡುವರು. ಅದೇ ರೀತಿ ಉದಯ ಕುಮಾರ್ ಕೋಲಾಡಿ ಇರ್ಬೋದು, ಜಯಂತ್ ಕೊಡಂಗೆ ಇರ್ಬೋದು, ಸಂತೋಷ್ ಕುಮಾರ್ ಮರಕೂರ್ ಇರ್ಬೋದು, ದಾಮೋದರ ಪೂಜಾರಿ ಇರ್ಬೋದು, ಎಲ್ಲರೂ, ಗೀತಾ ಅವರು ಇರ್ಬೋದು, ಗಣೇಶ್ ಪಜಿಮಣ್ಣ ಇರ್ಬೋದು, ಎಲ್ಲರೂ ಕೂಡ. ನಾನು ಯಾಕೆ ಈ ವಿಚಾರವನ್ನು ಉಲ್ಲೇಖ ಮಾಡ್ತೇನೆ ಅಂತ
ಅಂತ ಹೇಳಿದ್ರೆ ಮೋಹನ್ ಗೌಡ್ರು ಅದನ್ನು ನಿಮಗೆ ಬಿಡಿಸಿ ಹೇಳಿದ್ರು. ಈಗ ಈ ಸಂಸ್ಥೆಯಲ್ಲಿ ನಾವು ಅದನ್ನು ಉದ್ಘಾಟನೆ ಮಾಡಬೇಕು, ಇದು ಪ್ರಾರಂಭ ಮಾಡ್ಬೇಕಂತ ಹೇಳಿದ್ರೆ ತಿಂಗಾಲುಗಟ್ಟಲೆ ಕೆಲಸ ಉಂಟು. ನಾವು ಅನೇಕ ಕಡೆಗೆ ಹೋಗಿ ಆಮಂತ್ರಣ ಕೊಟ್ಟು ಬೇರೆ ಬೇರೆ ಕಡೆಯಲ್ಲಿ ಇದು ಮಾಡಿ ಯಾವುದೇ ₹1 ಖರ್ಚು ವೆಚ್ಚವನ್ನು ನಾವು ನಿರ್ದೇಶಕರು ಯಾರೂ ನಾವು ಪಡೆದುಕೊಳ್ಳುವುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಲಾಭಾಂಶ ಏನಾದ್ರೂ ಬಂದ್ರೆ ಅದನ್ನು 18% ಲಾಭ ಜಾಸ್ತಿ ಬಂದಷ್ಟು ಡಿವಿಡೆಂಟ್ ಕೊಡ್ಲಿಕ್ಕೆ ಆಗ್ತದೆ. ಇವತ್ತು ನಾವು 18% ಡಿವಿಡೆಂಟ್ ಕೊಟ್ಟಿದೆ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕ್ ಉತ್ತಮವಾದ ಲಾಭಾಂಶವನ್ನು ಪಡೆದಿದೆ. ಆ ಒಂದು ದೃಷ್ಟಿಯಿಂದ ನಾವಿದು ಸೇವೆ ನಮ್ಮ ಏನು ಒಂದು ತಿಂಗಳಲ್ಲಿ 1 ಸಲ 2 ಸಲ ಮೀಟಿಂಗ್ ಮಾಡಿದ್ರೆ ನಮ್ಮ ನಿರ್ದೇಶಕರು ನಾವೆಲ್ಲ ಬಂದುಕೊಂಡು ನಾವು ಮೋಹನ್ ಗೌಡ್ರೆ ನಾವು ಚಹಾ ಕುಡಿತೇವೆ, ಚಹಾ ಒಂದು ಬ್ಯಾಂಕಿನ ಲೆಕ್ಕದಲ್ಲಿ ನಮ್ಮ ಮೀಟಿಂಗ್ಗೆ ಬೇರೆ ಯಾವುದೇ ಒಂದು ನಯಾ ಪೈಸೆಯನ್ನು ಯಾವುದೇ ನಿರ್ದೇಶಕರು ಸಿಬ್ಬಂದಿಗಳಿಗೆ ಮಾತ್ರ ವೇತನ. ಅದೇ ಸಿಬ್ಬಂದಿಗಳು ಕೂಡ ಅದು ಅವರ ಕೆಲಸ, ಅವರ ಮನೆಯ ಕೆಲಸ ಅಂತೇಳಿ ಏನು ಸಹಕಾರಿ ಸಂಸ್ಥೆಯಲ್ಲಿ ಹೆಚ್ಚಿನ TADA ಇದು ಕ್ಲೈಮ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಆದ್ರೆ ಅವರು ಅವರ ಸ್ವಂತ ಖರ್ಚಿನಿಂದ ಎಲ್ಲಾ ಕಡೆಯಲ್ಲಿ ಹೋಗಿ ಎಲ್ಲ ಸಿಬ್ಬಂದಿಗಳು ನಗುಮೊಗದ ಸೇವೆಯನ್ನು ಕೊಟ್ಟು ಈ ಸಂಸ್ಥೆ ಬೆಳೆಯಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಎಲ್ಲರೂ ಕೂಡ ಒಮ್ಮೆ ಆಗ ಮಾತಾಡಿದ್ದೇನೆ, ಎಲ್ಲರನ್ನು ಸ್ವಾಗತ ಮಾಡಿದ್ದೇನೆ, ಅದು 2ನೇ ಸಲ ಮಾತಾಡೋದು. ನಾನು ಇಷ್ಟೇ ತಮ್ಮ ಹತ್ರ ವಿನಂತಿಯನ್ನು ಮಾಡ್ತೇನೆ, ಎಲ್ಲ ಸಮಾಜ ಬಾಂಧವರು ನಮ್ಮಲ್ಲಿ ಅಕೌಂಟ್ ಅನ್ನು ತೆರೆಯಿರಿ. ನಿಮಗೆ ಅಗತ್ಯ ಇದ್ದ ಸಂದರ್ಭದಲ್ಲಿ ಯಾವತ್ತೂ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳುವ ಮಾತನ್ನು ಹೇಳಿಕೊಂಡು ಪತ್ರಕರ್ತರಾದ ಸುಧಾಕರ್ ಆಚಾರ್ಯ ಅವರು ಒಳ್ಳೆಯ ನಮಗೆ ಒಂದು ಪ್ರಚಾರವನ್ನು ಕೊಟ್ಟಿದ್ದಾರೆ ಸುದ್ದಿವಾಹಿನಿಯಲ್ಲಿ. ಅವರಿಗೆ ನನ್ನ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಬಂದಂತ ಎಲ್ಲರಿಗೆ ನನ್ನ ವೈಯಕ್ತಿಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ನಮ್ಮ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಯಲ್ಲಿ ತಾವೆಲ್ಲರೂ ಸಹಕಾರ ಮಾಡಬೇಕಂತಲ್ಲಿ ವಿನಂತಿಸಿಕೊಂಡು ನನ್ನ 2 ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಶೋಕಿಕೊಪ್ಪ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಣಿಯೂರು ಇವರಿಗೆ ಶ್ರೀ ಶ್ರೀನಪ್ಪಗೌಡ ಬೈತಡ್ಕ ನ್ಯಾಯವಾದಿಗಳು, ಶ್ರೀ BP ಇಸ್ಮಾಯಿಲ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಬೈತಡ್ಕ, ಕಟ್ಟಡ ಮಾಲೀಕರಾದ ನಾರಾಯಣಗೌಡ ಇಟ್ಯಡ್ಕ ಇವರಿಗೆ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಪದ್ಮಾವತಿ ಮುಂಡೋಡಿ ಇವರಿಂದ. ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನರಿಮುಗುರು ಇದರ ಕುಂಚತಾರಿನ 2ನೇ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ. ಈ ಒಂದು ಸಮಾರಂಭದ ಶುಭ ಸಂದರ್ಭ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಶ್ರೀಯುತ ಸತೀಶ್ ಕುಮಾರ್ ಗೆಡಿಂಜಿ ಅಧ್ಯಕ್ಷರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ಹಾಗೂ ಅಧ್ಯಕ್ಷರು ಬಿಲ್ಲವ ಸಂಘ ಪುತ್ತೂರು ತಾಲೂಕು ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಇವರು ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ಸ್ವಾಗತವನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಇವರು ಎಷ್ಟೋ ಇವರ ದಿನದ ಒಂದು ಕನಸು ಈ ಒಂದು ಶಾಖೆಯನ್ನು ಮಾಡಬೇಕು ಅಂತ ಇಂದು ಈ ಒಂದು ಅವರ ಕನಸು ನನಸಾಗಿದೆ. ಈ ಶುಭ ಸಂದರ್ಭದಲ್ಲಿ ಇವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇವೆ. ಕಚೇರಿಯನ್ನು ಉದ್ಘಾಟನೆ ಮಾಡಿ ಅನಿವಾರ್ಯ ಕಾರ್ಯದಿಂದ ಸಭೆಯಿಂದ ನಿರ್ಗಮಿಸಿದ ಶ್ರೀಯುತ ಸಹಕಾರ ರತ್ನ ಶ್ರೀ ಕೆ ಸೀತಾರಾಮ್ ರೈ ಸವಣೂರು, ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳು ಸವಣೂರು, ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಭದ್ರತಾ ಕೊಠಡಿಯನ್ನು ಉದ್ಘಾಟಿಸಿದಂತಹ ವಿಜಯಕುಮಾರ್ ಸೊರಕೆ, ನಿರ್ದೇಶಕರು ಮೂರ್ತಿದಾರ ಸಹಕಾರ ಮಹಾಮಂಡಲ BC ರೋಡ್, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಗಣಕಯಂತ್ರದ ಉದ್ಘಾಟನೆ ಶ್ರೀ ಮೋಹನ್ ಗೌಡ ಇಡ್ಯಡ್ಕ ನ್ಯಾಯವಾದಿಗಳು, ಇವರಿಗೆ ಆತ್ಮೀಯ ಅಭಿನಂದನೆಗಳು. ಅದೇ ರೀತಿ ಈ ಸ್ಟ್ಯಾಂಪಿಂಗ್ ಉದ್ಘಾಟನೆ ಶ್ರೀ ವಿಶ್ವನಾಥ್ ಯಲಗಿನಕೇರಿ ಕೊಪ್ಪ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಣಿಯೂರು, ಇವರಿಗೆ ಆತ್ಮೀಯ ಅಭಿನಂದನೆಗಳು ಸರ್. ಅದೇ ರೀತಿ ನಿರಕುಠೇವಣಿ ಉದ್ಘಾಟನೆ, ಅದೇ ರೀತಿ ಶ್ರೀ ಶ್ರೀನಪ್ಪಗೌಡ ಬೈತಡ್ಕ ನ್ಯಾಯವಾದಿಗಳು, ಉಪಾಧ್ಯಕ್ಷರು ತಾಲೂಕು ಪಂಚಾಯತ್, ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಶ್ರೀ ವೆಂಕಟೇಶ್ ಭಟ್ ನ್ಯಾಯವಾದಿಗಳು, ಉಪಾಧ್ಯಕ್ಷರು ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಶಾಂತಿಮಗರು, ಇವರಿಗೂ ಆತ್ಮೀಯ ಅಭಿನಂದನೆಗಳು.
ಹಾಗೆ PB ಇಸ್ಮಾಯಿಲ್ ಅಧ್ಯಕ್ಷರು ಜುಮ್ಮಾ ಮಸೀದಿ ಬೈತಡ್ಕ ಇವರಿಗೂ ಆತ್ಮೀಯ ಧನ್ಯವಾದಗಳು ಸರ್. ಶ್ರೀ ನಾರಾಯಣಗೌಡ ಇಡ್ಯಡ್ಕ ಕಟ್ಟಡ ಮಾಲಕರು ಇಡ್ಯಡ್ಕ ಕಾಂಪ್ಲೆಕ್ಸ್ ಇವರಿಗೆ ಆತ್ಮೀಯ ಧನ್ಯವಾದಗಳು ಸರ್. ಅದೇ ರೀತಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ನಮ್ಮ ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ಶೀಶನ್ ಎ ಹಾಗೂ ಸಿಬ್ಬಂದಿ ವರ್ಗ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನೂತನ ಶಾಖೆಯ ಪುಂಚತಾರ್ ಇಲ್ಲಿಯ ಪ್ರಭಾರ ಶಾಖಾ ವ್ಯವಸ್ಥಾಪಕರಾದ ಶ್ರೀ ಅಂಕಿತ್ ಕುಮಾರ್ ಹಾಗೂ ಸಿಬ್ಬಂದಿ ವರ್ಗ ಇವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಮೂರ್ತಿದಾರ ಸೇವಾ ಸಹಕಾರಿ ಸಂಘದ ನಿರ್ದೇಶಕರುಗಳಾದ ಶ್ರೀ H ಅಣ್ಣಿ ಪೂಜಾರಿ ಹಿಂದಾರು, ಶ್ರೀ ಉದಯ್ ಕುಮಾರ್ ಕೋಲಾಡಿ, ಶ್ರೀ ಸಂತೋಷ್ ಕುಮಾರ್ ಮರಕ್ಕೂರು, ಶ್ರೀ ಜಯಂತ್ ಪೂಜಾರಿ ಕೊಡಂಗೆ, ಶ್ರೀ ದಾಮೋದರ್ ಕರ್ಪದಮೂಲೆ, ಶ್ರೀ ಗಣೇಶ್ ಸಾಲಿಯನ್ ಪಜಿಮಣ್ಣು, ಶ್ರೀಮತಿ ಗೀತಾ ಕೊರೆಮಜುಲ್ ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ದೈನಿಕ ಠೇವಣಿ ಸಂಗ್ರಾಹಕರಾದ ಚಂದ್ರಶೇಖರ್ ಮತ್ತು ಕಿರಣ್ ಇವರಿಗೂ ಹಾಗೂ ನೂತನ ಶಾಖೆಯ ಸಂಗ್ರಾಹಕರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಸಹಕಾರವನ್ನು ಈ ಕಾರ್ಯಕ್ರಮವನ್ನು ನಿರೂಪಿಸಿದ ನಮ್ಮ ಸಂಘದ ಗೌರವ ಸಲಹೆಗಾರರು, ಅದಲ್ಲದೆ ಇವತ್ತಿನ ಈ ಒಂದು ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ನಿರೂಪಿಸಿದ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟಂತಹ ಶ್ರೀಯುತ ಸಂತೋಷ್ ಕುಮಾರ್ ಮರಕಡ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ಅದೇ ರೀತಿ ಪತ್ರಿಕಾ ಮಾಧ್ಯಮದವರು ಮತ್ತು ಛಾಯಾಗ್ರಾಹಕರು ನಮ್ಮೊಟ್ಟಿಗಿದ್ದಾರೆ, ಇವರೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಎಲ್ಲ ಸಮಾಜ ಬಾಂಧವರಿಗೂ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ನಮ್ಮೊಂದಿಗೆ ಇಷ್ಟೊತ್ತಿಗೆ ಇದ್ದ ಈ ಎಲ್ಲ ಸಭಿಕರಿಗೂ ಎಲ್ಲರಿಗೂ ಧನ್ಯವಾದವನ್ನು ಬಯಸುತ್ತಾ ನನ್ನ ಧನ್ಯವಾದವನ್ನು ಮುಗಿಸ್ತೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿದಂತಹ ಪುಟಾಣಿಗೆ ತುಂಬು ಹೃದಯದ ಧನ್ಯವಾದಗಳು. ತಮಗೂ ಧನ್ಯವಾದಗಳು. ಹಾಗೆ ಈ ಒಂದು ಸಭೆಯಲ್ಲಿ ಚಾರ್ವಾಕ CA ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವ ಶ್ರೀ ಅಶೋಕ್ ಗೌಡ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಂದು ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಮರ್ತೋಯ್ತು. ಸಂತೋಷ್ ಕುಮಾರ್ ಮರಕಡ ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡ್ತಾ ಇದ್ದಾರೆ. ನಮ್ಮ ಸಂಘದ ಗೌರವ ಸಲಹೆಗಾರರು ಅವರು ಬೆಳ್ಳಾರೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು. ಆದರೆ ಅವರಿಗೆ ಸಮಯ ಇರುವ ಸಂದರ್ಭದಲ್ಲಿ ನಮ್ಮ ಅನೇಕ ವರ್ಷಗಳಿಂದ ನಮ್ಮ ಸಂಘದ ಗೌರವ ಸಲಹೆಗಾರರು, ನಮ್ಮ ಸಿಬ್ಬಂದಿ ವರ್ಗದವರು ಏನಾದರೂ ಅವರಿಗೆ ವ್ಯತ್ಯಾಸಗಳು ಸಮಸ್ಯೆಗಳು ಕಂಡು ಬಂದಲ್ಲಿ ಅವರಿಗೆ ಒಂದು ಕರೆ ಮಾಡಿ ಅಥವಾ ಅವರಿಗೆ ಪುರುಷದಿರುವ ಸಂದರ್ಭದಲ್ಲಿ ನಮಗೊಂದು ಸಹಕಾರ ಕೊಡಿ ಅಂತ ಹೇಳುವಾಗ ಯಾವತ್ತೂ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಸಂಸ್ಥೆ ಒಂದು ಅಭಿವೃದ್ಧಿಯಲ್ಲಿ ಅವರದ್ದು ಕೂಡ ಸಹಕಾರ ಇದೆ. ಅವರಿಗೆ ನಾನು ವಿಶೇಷವಾದಂತಹ ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅವರಿಗೆ ವಿಶೇಷವಾದ ಕೃತಜ್ಞತೆ. ನಮ್ಮ ಈ ಒಂದು ವೇದಿಕೆಯಲ್ಲಿ ಶ್ರೀ ವಸಂತ ದಲಾರಿ ಇವರದ್ದು ಹಾಗೆ ಮರ್ತೋಯಿತು, ಅವರು ಉಪಸ್ಥಿತರಿದ್ದಾರೆ ಈ ಸಭೆಯಲ್ಲಿ. ಇವರಿಗೂ ಕೂಡ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.